ಯಾವ ರೀತಿಯಲ್ಲಿ ಕರ್ಪೂರವನ್ನು ಉರಿಸಿದ ಮೇಲೂ ಕೂಡ ಸುಗಂಧ ಮತ್ತು ಕೂಡ ಅಲ್ಲಿ ಉಳಿಯುತ್ತದೆ. ಅದೇ ರೀತಿಯಲ್ಲಿ ಉತ್ತಮ ವ್ಯಕ್ತಿಗಳು ಅಳಿದ ನಂತರವೂ ಅವರ ಉತ್ತಮ ಗುಣಗಳ ಸ್ಮರಣೆ ಯಾವ ಕಾಲಕ್ಕೂ ಉಳಿಯುತ್ತದೆ. ಅತ್ಯಂತ ಒಳ್ಳೆಯ ಗುಣ ಏನು ಅಂತಂದ್ರೆ ಇತರರನ್ನ ಅನುಸರಿಸುವಂತಹದ್ದು. ನಾವು ಶ್ರೀಯುತ ಜೇಲಾಚಾರ್ಯರನ್ನ ಅನುಸರಿಸುವಂತೆಯೇನೆ ಈ ಹೊತ್ತಿಗೆ ನಮ್ಮ ಎದುರಿಗೆ ಈ ಸಂಸ್ಮರಣೆಗೆ ನಿಜವಾಗಿಯಾದರೂ ಕೂಡ ಯೋಗ್ಯರಾಗಿ ಸಮರ್ಥರಾಗಿ ನಿಂತಿದ್ದಾರೆ. ಶ್ರೀಯುತ ಜೇಲಾಚಾರ್ಯರನ್ನ ನೆನಪು ಮಾಡಿಕೊಂಡಾಗಲೆಲ್ಲ ನಮಗೆ ಕಾಣೋದು ಏನು ಅಂತಂದ್ರೆ ನನಗೆ ನೇರವಾಗಿ ನೆನಪಾಗುವಂತಹದ್ದು ನರಸ್ಯ ಆಭರಣಂ ರೂಪಂ, ರೂಪಸ್ಯ ಆಭರಣಂ ಗುಣಃ, ಗುಣಸ್ಯ ಆಭರಣಂ ಜ್ಞಾನಂ, ಜ್ಞಾನಸ್ಯ ಆಭರಣಂ ಕ್ಷಮ. ಕೊಡುಗೈ ದಾನಿ ಅಂತ ಹೇಳುವಂತದ್ದು ಕೂಡ ಮಾತಲ್ಲ ಅವರ ವಿಷಯದಲ್ಲಿ. A good sailor is never made by a smooth sea. ನಾನು ಅದಕ್ಕಿಂತ ಹೆಚ್ಚು ಏನು ಹೇಳಬೇಕು ಹೋಗೋದಿಲ್ಲ. ಆ ವ್ಯಕ್ತಿ ಇದ್ದದಿದ್ರೆ ಪುನಃ ಅವರ ಕಾಲಿಗೆ ಹೋಗಿ ನಮಸ್ಕಾರ ಮಾಡಬೇಕಾದಂತ ಋಣ ನನಗಿದೆ. ಅವ್ರು 100% ರೋಟಿ ಇದು ಮಲ್ಟಿಪಲ್ PHF ಜೇಲಾಚಾರ್ಯ ಕುಗ್ರಾಮವಾಗಿದ್ದ ಗುಡಿಪಾಡಿಯನ್ನು ದತ್ತು ತೆಕ್ಕೊಂಡು ರೋಟರಿಗಳು ಅದರ ಸರ್ವಾಂಗೀಣ ಉನ್ನತಿಗಾಗಿ ಅಹರ್ನಿಶಿ ದುಡಿದರು. ಅದೇ ವರ್ಷ ಅವರು ಒಂದು ಮೆಡಿಕಲ್ ಕ್ಯಾಂಪ್ ಮಕ್ಕಳಿಗೋಸ್ಕರ ಮೆಡಿಕಲ್ ಕ್ಯಾಂಪ್ ಅನ್ನು ಮಾಡಿದ್ದಾರೆ. 3,000 ಮಕ್ಕಳನ್ನು ಅದನ್ನು ಅವ್ರು ಮೆಡಿಕಲ್ ಚೆಕ್ಅಪ್ ಮಾಡಿ ಕೆಲವು ಟ್ರೀಟ್ಮೆಂಟ್ಗೋಸ್ಕರ ಮಂಗಳೂರವರೆಗೆ ಕಳಿಸಿದ್ದಾರೆ. 1979 ಮತ್ತು 80ರಲ್ಲಿ ಒಂದು ವರ್ಷ 25 ಮನೆಗಳು ಮತ್ತು ವರ್ಷ 35 ಮನೆ ಕಟ್ಟಿ ಅರ್ಹರಿಗೆ ಕೊಟ್ಟು ಅರುಣಾಚಲ ಮಂದಿರ ಎದುರು ಬ್ರಹ್ಮನಗರ ಅಂತ ಒಂದು ದಲಿತರ ಕಾಲೋನಿ ಅಲ್ಲಿ 30 ಮನೆಗಳು ಕಟ್ಟಿ ಕೊಟ್ಟಿದ್ದಾರೆ. ಅವರು ಬ್ರಹ್ಮನಗರ ಹೆಸರುಗೊಳಿಸಿದ ಅವರಿಗೆ ಬ್ಲಡ್ ಬ್ಯಾಂಕ್ ಪ್ರಾರಂಭ ಆಯಿತು. ಹಾಗೆ DV ಅವರು ಮಾಡಿದಂತ ನೆನಪನ್ನು ಇದು 2 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಅಂತ ನಾನು ಲಕ್ಕು ಈ ಎಲ್ಲಾ ಜಾಗೇನು ಅತ್ಯಂತ ಕಡಿಮೆ ರೇಖೆ ಬ್ಲಡ್ ಬ್ಯಾಂಕ್ ಅಂತ ದೊಡ್ಡ ಒಂದು ಹಾಲ್ ಕಟ್ಟಿಕೊಟ್ಟು ಅದನ್ನು ಸರ್ ರೋಟರಿ ಕ್ಲಬ್ಗೆ ದಾನ ಮಾಡಿದ್ರು. ಮಾಧವ ಭಟ್ ಸರ್ ಅವರು, ಅವರ ಜೊತೆ ಇರುವವರು ಹಿರಿಯರಾದ ಸುರೇಶ್ ಶೆಟ್ಟಿ ಸರ್ ಇವರು. ದಯವಿಟ್ಟು ಇವರು ವೇದಿಕೆಗೆ ಬರಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಅಳಿದ ಮೇಲೆ ಉಳಿಯೋದೇನು? 4 ದಿವಸದ ಹಿಂದೆ ಜೇಲಾಚಾರ್ಯರ ಕುಟುಂಬಸ್ಥರು ಪತ್ರಿಕೆಯಲ್ಲಿ ಹಾಕಿರುವಂತಹ ಭಾವಚಿತ್ರ ಹಾಗೂ ಅದರೊಂದಿಗೆ ಮುದ್ರಿಸಿರುವಂತಹ ಮಾತುಗಳನ್ನು ಹೆಚ್ಚಿನವರು ಓದಿದ್ದೇವೆ. ನಾವು ಮರೆತಿಲ್ಲ ನಿಮ್ಮ ಜೊತೆಗಿನ ಒಡನಾಟ, ನಿಮ್ಮ ನೆನಪಿನಂಗಣದಲ್ಲಿ ನಮ್ಮ ಬಾಳಿನ. ಆದರೆ ಶ್ರೀ ಜೇಲಾಚಾರ್ಯವರು ಕೇವಲ ಕುಟುಂಬದ ಸೊತ್ತಾಗಿ ಸದಸ್ಯರಾಗಿ ಇಲ್ಲದೇ ಇದ್ದಂಥವರಿಗೆ, ನಿಮ್ಮಂಥವರಿಗೆ ಜೇಲಾಚಾರ್ಯರು ಹೋದ ಮೇಲೆ ಉಳಿದದ್ದೇನು ಅಂತ ಕೇಳೋದಿದ್ರೆ, ರಾಜತರಂಗಣಿಯಲ್ಲಿ ಒಂದು ಸುಭಾಷಿತ ಇದೆ, ಗಚ್ಚನ್ ಶರೀರ ವಿಚ್ಛೇದಾವಪಿ ಭಸ್ಮಾವಶೇಷತಾಂ ಕರ್ಪೂರ ಸೌರಭೇಣೇವ ಜಂತು ಖ್ಯಾತಾನುಮೀಯತೆ. ಯಾವ ರೀತಿಯಲ್ಲಿ ಕರ್ಪೂರವನ್ನು ಉರಿಸಿದ ಮೇಲೂ ಕೂಡ ಸುಗಂಧ ಮತ್ತು ಕೂಡ ಅಲ್ಲಿ ಉಳಿಯುತ್ತದೆ. ಅದೇ ರೀತಿಯಲ್ಲಿ ಉತ್ತಮ ವ್ಯಕ್ತಿಗಳು ಅಳಿದ ನಂತರವೂ ಅವರ ಉತ್ತಮ ಗುಣಗಳ ಸ್ಮರಣೆ ಯಾವ ಕಾಲಕ್ಕೂ ಉಳಿಯುತ್ತದೆ. ಅವರ ಉದಾತ್ತತೆಯಿಂದ ಅವರ ಕೀರ್ತಿ ಅಳೆಯಲ್ಪಡುತ್ತದೆ ಅಂತ. ಸಂಸ್ಮರಣೆಯ ನಿಜವಾದಂತ ಪ್ರಯೋಜನವೇನು ಅಂತ ಕೇಳಿದ್ರೆ, ನೀವು ನಾವು ಕಾಯೇನ ವಾಚ ಮನಸೇಂದ್ರಿಯ ಇರುವ ಅಂತ ಹೇಳುವಂತ ಮಾತನ್ನ ಹೇಳುತ್ತೇವೆ. ಅದರಲ್ಲೊಂದಿದೆ, ಅನುಸೃತ ಸ್ವಭಾವ ಅಂತ. ಯಾರಿಗೆ ಹೇಳಿದ್ದು ಅಂತಂದ್ರೆ ಮನುಷ್ಯರಿಗೆ ಹೇಳಿದ್ದಲ್ಲ, ದೇವರು ಭಕ್ತರನ್ನ ಅನುಸರಿಸ್ತಾರಂತೆ. ಇದನ್ನ ಇಂಗ್ಲಿಷ್ನಲ್ಲಿ ಸರ್ವೆಂಟ್ ಲೀಡರ್ಶಿಪ್ ಅಂತ ಮತ್ತೆ ಒಂದು ಮ್ಯಾನೇಜ್ಮೆಂಟಿನ ಸೈನ್ಸ್ ಅನ್ನೇ ಮಾಡಿಬಿಟ್ರು. ಅತ್ಯಂತ ಒಳ್ಳೆಯ ಗುಣ ಏನು ಅಂತಂದ್ರೆ ಇತರರನ್ನ ಅನುಸರಿಸುವಂತಹದ್ದು. ಹಾಗೂ ನಾವು ಶ್ರೀಯುತ ಜೇಲಾಚಾರ್ಯರನ್ನ ಅನುಸರಿಸುವಂತೆಯೇನೆ ಶ್ರೀಯುತ ಜೇಲಾಚಾರ್ಯ ಅವರು ಕೂಡ ಮಗುವಾಗಿ ಮುಗ್ಧ ಮನಸ್ಸನ್ನಿಟ್ಟುಕೊಂಡು ಇತರರ ಎಲ್ಲದನ್ನ
ಅನುಸರಿಸ್ತಾ ಇದ್ದದ್ರಿಂದಲೇನೆ ಈ ಹೊತ್ತಿಗೆ ನಮ್ಮ ಎದುರಿಗೆ ಈ ಸಂಸ್ಮರಣೆಗೆ ನಿಜವಾಗಿಯಾದರೂ ಕೂಡ ಯೋಗ್ಯರಾಗಿ ಸಮರ್ಥರಾಗಿ ನಿಂತಿದ್ದಾರೆ. ನಾನು ಆರಂಭದಲ್ಲಿ ಹೇಳಿದೆ, ಅಳಿದ ಮೇಲೆ ಉಳಿದದ್ದೇನು. ಒಂದು ಸಣ್ಣ ದೃಷ್ಟಾಂತವನ್ನು ನೀವು ಕೊಡಬೇಕು. ನೋಬೆಲ್ ಶಾಂತಿ ಪಾರಿತೋಷಕವನ್ನ ಕೊಡುವಾಗ ಪ್ರತಿ ವರ್ಷವೂ ಕೂಡ ಸುದ್ದಿ ಆಗುತ್ತದೆ. ಇದನ್ನ ಸ್ಥಾಪಿಸಿದಂತ ಆ ನೋಬೆಲ್, ಆಲ್ಫ್ರೆಡ್ ನೋಬೆಲ್, ಅವನೊಬ್ಬ ಮಹಾ ವಿಜ್ಞಾನಿ, ಅವನೊಬ್ಬ ಬರಹಗಾರ. He was a poet and a dramatist too, a big entrepreneur, and he had the privilege of actually reading his own obituary. In the sense, ಅವರ ಸಹೋದರ ಸತ್ತಂತ ಸಂದರ್ಭದಲ್ಲಿ ಪತ್ರಕರ್ತರು ಮಾಡಿದಂತ ಎಡವಟ್ಟಿನಿಂದ ಆಲ್ಫ್ರೆಡ್ ನೋಬೆಲ್ ಸತ್ತ ಅಂತ ಹೇಳಿ, ಇದೇ ಆಲ್ಫ್ರೆಡ್ ನೋಬೆಲ್ ಎಕ್ಸ್ಪ್ಲೋಸಿವ್ಸ್ ಅನ್ನು ಕೂಡ, ಡೈನಾಮೈಟ್ ಅನ್ನು ಕೂಡ ನೈಟ್ರೋಗ್ಲಿಸರಿನ್ ನಿಂದ ಮಾಡೋದಕ್ಕಾಗುತ್ತದೆ ಅಂತ ವಿನಾಶಕ್ಕೆ ದಾರಿ ಮಾಡಿ ಕೊಟ್ಟವನು ಅಂತಾದ್ರಿಂದ ಅವರು ಬದುಕಿದ್ದಾಗಲೇನೆ ಮರುದಿವಸ ಬಂದಂತಹ ಪತ್ರಿಕಾ ವರದಿಯಲ್ಲಿ ಏನು ಅಂತಂದ್ರೆ ಕೊನೆಗೂ ಇವ ಸತ್ತ ಅಂತ. ಶ್ರೀಯುತ GL ಆಚಾರ್ಯರನ್ನ ನೆನಪು ಮಾಡಿಕೊಂಡಾಗಲೆಲ್ಲ ನಮಗೆ ಕಾಣೋದು ಏನು ಅಂತಂದ್ರೆ, ನನಗೆ ನೇರವಾಗಿ ನೆನಪಾಗುವಂತಹದ್ದು ನರಸ್ಯಾಭರಣಂ ರೂಪಂ, ರೂಪಸ್ಯ ಆಭರಣಂ ಗುಣಃ, ಗುಣಸ್ಯ ಆಭರಣಂ ಜ್ಞಾನಂ, ಜ್ಞಾನಸ್ಯ ಆಭರಣಂ ಕ್ಷಮ. GL Acharya is exclusively known for a pleasant profile. ಇಲ್ಲಿರುವಂತವ್ರು ಎಲ್ರಿಗೂ ಗೊತ್ತಿದೆ. ಸ್ಫುರದ್ರೂಪಿಯಾದಂಥವ್ರು ಲೀಲಕ್ಕ ನಿಜವಾಗಿ ಆದರೂ ಕೂಡ ಅದೃಷ್ಟವಂತರು. ಅವರ ಆ ನಿಲುವು ಏನಿದೆ, ಯು ಕ್ಯಾನ್ ನೆವರ್ ಫರ್ಗೆಟ್ ದಟ್, ಯು ಕ್ಯಾನ್ ನೆವರ್ ಫಾರ್ಗೆಟ್ ದಟ್. ದಟ್ ವಾಸ್ ಆಲ್ವೇಸ್ ಅಕಂಪನಿಡ್ ಬೈ ಎ ಪ್ಲೆಸೆಂಟ್ನೆಸ್. ಆ ಸುಖ ಸೌಖ್ಯ ಮುಖದ ಮೇಲಿದ್ದಂಥ ಲಕ್ಷಣ ಎಲ್ಲಿಂದ ಬಂತು ಅಂತ ಕೇಳಿದ್ದಿದ್ರೆ, ಇದು ಬರುವಂತಹದ್ದು ಸಾಮಾನ್ಯವಾಗಿ ಧರ್ಮದ ಬದುಕನ್ನ ಬದುಕಿದಂಥವರಿಗೆ ಮಾತ್ರ ಆ ತರದ ಸ್ಥಿರವಾದಂತಹ ಸೌಖ್ಯ ಕ್ಷಣ ಲಕ್ಷಣ ಬರುತ್ತದಂತೆ. ಈ ಧಾರ್ಮಿಕ ಕಾರ್ಯ ಮಾಡೋದಕ್ಕೆ ನಿಜವಾಗಿ ಎರವಾಗೋದೇನು ಅಂತಂದ್ರೆ ಧನ. ಧನ ಯಾರಿಗೂ ಬರುತ್ತದೆ ಅಂತಂದ್ರೆ ಪಾತ್ರತ್ವ ಇದ್ದವರಿಗೆ ಮಾತ್ರ. ಪಾತ್ರತ್ವ ಯಾರಿಗೂ ಬರುತ್ತದೆ ಅಂತ ಕೇಳಿದ್ರೆ ಯಾರಲ್ಲಿ ವಿದ್ಯೆ ಇದೆ, ವಿನಯ ಇದೆ ಅಂತ. ಇದನ್ನ ವಿಶೇಷವಾಗಿ ನಾನು ಯಾಕೆ ಹೇಳಿದ್ದು ಅಂತಂದ್ರೆ, ಶ್ರೀಯುತ GL ಆಚಾರ್ಯರ ಬಗ್ಗೆ ನೀವೆಲ್ಲರಿಗೂ ಗೊತ್ತಿದೆ ಮಾತ್ರ ಅಲ್ಲ, ನೀವೆಲ್ಲ ಅದನ್ನು ಈಗಾಗಲೇ ಕೇಳಿಸಿಕೊಂಡಿದ್ದೀರಿ. ಕೊಡುಗೈ ದಾನಿ ಅಂತ ಹೇಳುವಂತದ್ದು ಕೂಡ ಮಾತಲ್ಲ ಅವರ ವಿಷಯದಲ್ಲಿ. ಅವ್ರಿಗೆ ಯಾವುದೇ ಒಂದು ವಿಷಯಕ್ಕೆ ಶ್ರೀಯುತ ವೇತಪ್ಪ ನಾಯ್ಕರು ಹೇಳಿದ್ರು, ಈ ಊರಿನಲ್ಲಿ ಯಾರೇ ಬಂದದ್ದಿದ್ರು ಕೂಡ ಇಲ್ಲ ಅಂತ ಹೇಳುವಂತದ್ದಲ್ಲ. ಅದರ ದೃಷ್ಟಾಂತವನ್ನು ನಾನು ಮತ್ತು ಕೊಡಬೇಕು. ವಿದ್ಯಾಕ್ಷೇತ್ರಕ್ಕೆ ಅವರು ಬಂದಿರೋದ್ರಿಂದ ಹಲವಷ್ಟು ಶಾಲೆಗಳಿಗೆ ಆಗಿರುವಂತಹ ರಂಗಮಂದಿರವೋ ಅಥವಾ ಅಲ್ಲಿ ಆಗಿರುವಂತಹ ಲೈಬ್ರರಿಯೋ ಅಥವಾ ಅಲ್ಲಿ ಆಗುತ್ತಾ ಇರುವಂತಹ ವಾರ್ಷಿಕವಾದಂತಹ ಉತ್ಸವಗಳು, ಇದನ್ಯಾವುದೇ ಸೈಕಲ್ ಸವಾರಿಗೆ ಅಕಸ್ಮಾತ್ ಆಗಿ ಯಾರಾದ್ರೂ ಬಂದರು ಅಂತಾದಿದ್ರೆ ಅವರಿಲ್ಲ ಅಂತ ಹೇಳಿದಂತದ್ದಿಲ್ಲ. ಹಾಗೂ ಇಷ್ಟೆಲ್ಲ ದಾನವನ್ನ ಮಾಡುತ್ತಾ ಇದ್ದದ್ದು ಕೂಡ ನಮ್ಮ ಹಿರಿಯರು ಹೇಳ್ತಾ ಇದ್ದ ಒಂದು ಮಾತಿದೆ, ಬಲಗೈ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು, ಎಡಗೈ ಕೊಟ್ಟದ್ದು ಬಲಗೈ ಗೊತ್ತಾಗಬಾರ್ದು ಅಂತ. ಹೆಚ್ಚಿನ ಅಂಶ ಅವರ ಮನೆಯವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ. ಯಾಕೆ ಅಂತಂದ್ರೆ ಈ ರೀತಿಯಲ್ಲಿ ಇಲ್ಲ ಅಂತ ಅವ್ರು ಎಲ್ಲಿ ಸಿಕ್ಕಿದ್ರು ಕೂಡ, ಕಾರಲ್ಲಿ ಸಿಕ್ಕಿದ್ರು ಅಥವಾ ಅಂಗಡಿಯಲ್ಲಿ ಸಿಕ್ಕಿದ್ರು ಕೂಡ ಇಲ್ಲಿಗೆ ಬರೋದಾ ಅಲ್ಲಿಗೆ ಬರೋದು ಅಂತ ಎಂದು ಅವರು ಹೇಳಿದ್ದಿಲ್ಲ. ಈ ರೀತಿಯ ದಾನ ಅಂತ ಹೇಳುವಂಥದ್ದು ಅವರಲ್ಲಿ ನಿಜವಾಗಿ ಆದ್ರೂ ರಕ್ತ ಯಾವ ತರದಲ್ಲಿ ನಾಡಿಯಲ್ಲಿ ಮಿಡಿಯುತ್ತದೆ, ದಾನ ಅಂತ ಹೇಳುವಂತ ಲಕ್ಷಣ ಕೂಡ ಅವರಲ್ಲಿ ಇರೋದ್ರಿಂದ ಅವರು ವಿದ್ಯೆ ಬಗ್ಗೆ ಇದ್ದಂತಹ, ಶಿಕ್ಷಣದ ಬಗ್ಗೆ ಇದ್ದಂತಹ ಅವರಿಗೆ ಅಪಾರವಾದ ಗೌರವಕ್ಕೆ ಕಾರಣವೂ ಕೂಡ ನಾನು ಮೊನ್ನೆ ಅಷ್ಟೇ ಶ್ರೀಯುತ ಬಲರಾಮಾಚಾರ್ಯ ಅವರ ಹತ್ರ ಖಚಿತಪಡಿಸಿಕೊಂಡೆ. ಉಡುಪಿಯ ಕಡಿಯಾಳಿ ಶಾಲೆಯಲ್ಲಿ ಮ್ಯಾಟ್ರಿಕ್ಯುಲೇಷನ್ ಆಗಿರುವಂಥದ್ದು. Matriculation cannot be stigmatized at this point of time. You know that matriculation was a sound kind of an education those days. 24ರಲ್ಲಿ ಹುಟ್ಟಿದ್ದಿದ್ರೆ ಬಹುಶಃ
40ರ ಹೊತ್ತಿಗೆ ಅಥವಾ 42ರ ಹೊತ್ತಿಗೆ ಅವರಿಗೆ ಆಗಿದ್ದಿರಬೇಕು ಮ್ಯಾಟ್ರಿಕ್ಯುಲೇಷನ್. ಸುಬ್ಬಣ್ಣಾಚಾರ್ಯ ಹೆಸರಲ್ಲಿ ರಜತ ಭಂಡಾರ ಓಪನ್ ಆಗುವಂತ ಸಂದರ್ಭದಲ್ಲಿ ನಾನು ಆಗ ಉಡುಪಿಯ ಕುತಿಯ ಮಠದಲ್ಲಿದ್ದೆ. ಆಗ ಜಿ ಎ ಆಚಾರ್ಯ ಇವತ್ತಿಗೂ ಇದ್ದಾರೆ. ಪಾಡಿಗಾರನ ಪುತ್ತಿಗೆ ಮಠದಲ್ಲಿ ನಾನು ಕೂಡ ನಾನು ಅಂತ ಬರಬಾರ್ದು ಮಾತಾಡುವಾಗ. ನನಗೆ ಯಾಕೆ ಅಂತಂದ್ರೆ ಈ ಸಂದರ್ಭದಲ್ಲಿ ನಾನು ಯಾತಕ್ಕೆ ಹೇಳ್ತೇನೆ ಅಂತಂದ್ರೆ, ಅಲ್ಲಿ ಅವರು ಅಕಸ್ಮಾತ್ ಆಗಿ ಹೊರಟು ಕೇರಳ ಮುಖೇನ ಪುತ್ತೂರು ಮುಟ್ಟಿದ್ದಾರೆ ಅಂತ ಆದದಿದ್ರೆ ಆ ಅನುಭವ ಸಂಪತ್ತನ್ನು ಹೊತ್ತುಕೊಂಡು ಇಲ್ಲಿ ಬರುವಂತಹ ಸಂದರ್ಭದಲ್ಲಿ all of us know a good sailor is never made by a smooth sea. ನಾನು ಅದಕ್ಕಿಂತ ಹೆಚ್ಚು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಅತ್ಯಂತ ಪ್ರಶಾಂತವಾದಂತಹ ಸಮುದ್ರದಲ್ಲಿ ಒಳ್ಳೆಯ ಒಬ್ಬ ನಾವಿಕ ಹುಟ್ಟಿಕೊಳ್ಳೋದಿಲ್ಲ. ನಾವಿಕ ಒಳ್ಳೆಯದಾಗಿ ಹುಟ್ಟಿಕೊಳ್ಳೋದು ಎಲ್ಲಿ ಅಂತಂದ್ರೆ ಪ್ರಕ್ಷುಬ್ಧವಾದಂತಹ ಸಮುದ್ರದಲ್ಲಿ ಮಾತ್ರ. ಅವರಿಗಾಗಿರುವಂತಹ ವಿವಾಹ ಆಗಿ ಮಕ್ಕಳಾದ ಮೇಲೆ ಪುತ್ತೂರಿಗೆ ಬಂದು ಅಕಸ್ಮಾತ್ ಆಗಿ ನೆಲೆಸಿದ್ರು ಅಂತ ಅಂತಂದಿದ್ರೆ ಸ್ಥಿತ್ಯಂತರಗಳನ್ನ ಅವರು ಖಂಡಿತವಾಗಿ ಅದನ್ನ ಅನುಭವಿಸಿದ್ದಲ್ಲದೇನೆ ಇಲ್ಲಿ ಬಂದ ಮೇಲೆ ಆ ಕಾಲ ಕೂಡ ನಾವು ಅದನ್ನ ಬರೇ ಕಲ್ಪಿಸಿಕೊಳ್ಬಹುದು. ಸ್ವಾತಂತ್ರ್ಯ ನಂತರ ಇದ್ದಂತಹ ಭಾರತದ ಒಂದು ಮೊದಲನೇ 20 ವರ್ಷ ಇಟ್ ವಾಸ್ ಎ ವೆರಿ ಫ್ಲೂಯಿಡ್ ಕೈಂಡ್ ಆಫ್ ಎ ಸ್ಟೇಟ್ ಅಂಡ್ ಯು ಡೋಂಟ್ ನೋ ವೇರ್ ಯು ಸ್ಟ್ಯಾಂಡ್. ಯಾವುದೇ ಒಂದು ಉದ್ಯಮ ಸ್ವರ್ಣ ಉದ್ಯಮ ಅಂತ ಆದದಿದ್ರು ಕೂಡ ನಿಮ್ಗೆ ಗೊತ್ತಿದೆ ಆಗಿದ್ದಂತ ಕಾನೂನುಗಳು ಈಗಲೂ ಇದೆ. ಆದರೆ ಆಗ ಇದ್ದಂತ ಕಾನೂನುಗಳು ಅತ್ಯಂತ ಕಠೋರವಾದವು ಹಾಗೂ ಇರ್ಯಾಷನಲ್ ಆದಂತಹದ್ದು ಆದದಿದ್ರು ಕೂಡ ಆ ಹೊತ್ತಿನಲ್ಲಿ ಯಾರು ಎಂಟರ್ಪ್ರೈಸಿಂಗ್ ಅಂತಂದ್ರೆ ಇದನ್ನೆಲ್ಲ ಮೀರಿ ನಾನೊಂದು ಬಲವಾಗಿ ನಂಬಿದಂತಹ ವಿಷಯ ಏನು ಅಂತಂದ್ರೆ, ಪ್ರತಿಯೊಂದು ವೃತ್ತಿಯಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಒಬ್ಬೊಬ್ಬ ಋಷಿ ಇರ್ತಾರೆ. ಕಟ್ಟಿಗೆ ಕಡಿಯೋದ್ರಲ್ಲೂ ಕೂಡ ಒಬ್ಬ ಸೇಜ್ ಇರ್ತಾನೆ. ಮರ ಹತ್ತೋದ್ರಲ್ಲಿ ಒಬ್ಬ ಸೇಜ್ ಇರ್ತಾನೆ. ಅದರಲ್ಲೊಬ್ಬ ಋಷಿ ರೂಪಿಯಾದಂಥವ್ರು ಇರ್ತಾರೆ. ಯಾವುದೇ ಒಂದು ವೃತ್ತಿ ತಗೊಂಡದಿದ್ರು ಕೂಡ, ಸ್ವರ್ಣೋದ್ಯಮಿ ಆಗುತ್ತಿದ್ರು ಕೂಡ ಇದು ನನ್ನ ವೃತ್ತಿ ಧರ್ಮವೇ ಇದೇ ಭಕ್ತಿ ಅಂತ ಮಾಡ್ತಾ ಇದ್ದದ್ರಿಂದಲೇನೋ ಅವರಿಗೆ ಅದು ಸಿದ್ಧಿಯಾಗಿದೆ. ಹಾಗೂ ತಾನು ಪಟ್ಟಂತ ಪಾಡಿನಿಂದಲೇನೆ ಅವರ ಮಾತು ಎಂದೂ ಕೂಡ ಮೆಚ್ಚುಗೆಯ ಮಾತು. ಮೊನ್ನೆ ನಾರಾಯಣ್ ಭಟ್ ಅವರ ಹತ್ರ ಮಾತಾಡ್ತಾ ಇದ್ದಾರೆ. ಸಂದರ್ಭ ಏನು ಅಂತಂದ್ರೆ, ನಮ್ಮ ಸಂಸ್ಥೆಯಲ್ಲಿ ಅವರು 30 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ರು. ವಿಶೇಷವಾಗಿ ಆ ಕಟ್ಟಡ ಕಟ್ಟಿದ್ರು ಅಥವಾ ಇದನ್ನು ಮಾಡಿದ್ರು ಅಂತ ನಾನು ಹೇಳಲಾರೆ. ಆದರೆ ಅವರಿಂದ ಅನವರತವಾಗಿಯೂ ಬಂದಂತಹದ್ದು ಏನು ಅಂತಂದ್ರೆ ಮೆಚ್ಚುಗೆಯ ಮಾತು. In a society which is always very keen on pulling people by legs, a pat on the back at the right time in fact is going to be propping up anybody. ಯಾವುದೇ ಸಂಘ ಸಂಸ್ಥೆ ಇರಬಹುದು, ಯಾವುದೇ ವ್ಯಕ್ತಿ ಇರಬಹುದು, ಸಕಾಲದಲ್ಲಿ ಕೊಟ್ಟಿರುವಂತಹ ಬೆನ್ನಿಗೆ ಕೊಟ್ಟಿರುವ ಆ ಕೈಯ ಪ್ರೀತಿಯ ವಿಶ್ವಾಸದ ಪ್ರೋತ್ಸಾಹದ ಸ್ಪರ್ಶ ಏನಿದೆ ಅದನ್ನು ಕೊಟ್ಟಿರೋದ್ರಿಂದಲೇ. ಆಮೇಲೆ ಟೀಕೆ ಬೈಗುಳ ಅವರಲ್ಲಿ ಇಲ್ಲ. ನನಗೆ ಗೊತ್ತಿಲ್ಲ ಮನೆಯಲ್ಲಿ ಏನಾದ್ರೂ ಮಕ್ಕಳಿಗೆ ಬೈದಿದ್ದಾರೇನೋ ನನಗೆ ಗೊತ್ತಿಲ್ಲ. ಹೊರಗಡೆ ಅವರು ಎಂದೂ ಕೂಡ ಒಬ್ಬರನ್ನ ಟೀಕಿಸಿದ್ದಿಲ್ಲ. ವಿಶೇಷವಾಗಿ ಅದೇನು ನಮ್ಮ ಬಗ್ಗೆ ನಾನು ಉಡುಪಿಯಿಂದ ಬಂದವನು ಪುತ್ತಿಗೆ ಮಾಡಿದವನು ಅಂತ ಹೇಳೋದ್ರಿಂದ ಪ್ರೀತಿ ಇತ್ತೇನೋ ಗೊತ್ತಿಲ್ಲ. 77ರಲ್ಲಿ ಬಂದಂತಹ ಸಂದರ್ಭದಲ್ಲಿ ಸಂಜೆ ಹೊತ್ತಿಗೆ ನಾನು ಸ್ವಾಗತ್ ಹೋಟೆಲ್ನಲ್ಲಿ ಊಟ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದ ಕಾಲ, ಮಳೆಗಾಲದಲ್ಲಿ ಮಳೆ ಬರ್ತಾ ಇದ್ರೆ ಇವರು ಅಂಗಡಿಯನ್ನ ಕ್ಲೋಸ್ ಮಾಡಿ ಬರ್ತಾ ಇದ್ದದಿದ್ರೆ ನಮ್ಮನ್ನ ನೋಡಿ ನಿಂತು ಕೊಳ್ಳುವಾರನವರೆಗೆ ಬಿಟ್ಟು ಹೋಗುತ್ತಾ ಇದ್ದಂತ ಆ GL ಆಚಾರ್ಯರಿಗೆ ಕೊನೆಯ ವ್ಯಕ್ತಿಯ ಬಗ್ಗೆ ಕೂಡ ಇದ್ದಂತ ಅಪಾರವಾದಂತಹ ಪ್ರೀತಿ ವಿಶ್ವಾಸ ಏನಿದೆ, ಇದು ಒಂದು ಈಸ್ ಎ ಗ್ರೇಟ್ ಎಕ್ಸಾಂಪಲ್ ಫಾರ್ ದಟ್. ಆಮೇಲೆ ಶಿಕ್ಷಣದ ಬಗ್ಗೆ ನಾನು ವಿಶೇಷವಾಗಿ ಮಾತಾಡಬೇಕು ಅಂತ ಆದದ್ದಿದ್ರೆ, ಶಿಕ್ಷಣದ ಬಗ್ಗೆ ಪವಿತ್ರಮಯ ವಿದ್ಯತೆ ಅಂತ ಪ್ರತಿಯೊಂದಂತು. ಇದಕ್ಕೆ 2 ವಿಷಯವನ್ನು ನಾನು ದೃಷ್ಟಾಂತವನ್ನಾಗಿ ಕೊಡಬೇಕಾಗಿದೆ. ಒಂದು, ಅವರು ನಿಜವಾಗಿ ಅವರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಹಾಗೂ ವಿವೇಕಾನಂದ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದಂಥವ್ರು. ಆ ಸಂದರ್ಭದಲ್ಲಿ ಅವ್ರ ಊರಿನ ಒಬ್ಬ ಸಾಮಾನ್ಯ ಹುಡುಗ, ಅವನಿಗೆ ಅತಿಯಾದಂಥ ಅಂಕಗಳು ಇಲ್ಲ, ಬೇರೆ ಯಾವುದೇ ಥರದ ಅವನಿಗೆ ಶಿಫಾರಸುಗಳು ಇರಲಿಲ್ಲ. ನಿಮಗೆ ಗೊತ್ತಿದ್ದವ್ರಿಗೆ ಗೊತ್ತಿದೆ, ನಮ್ಮ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ರಾಮಮೋಹನ್ ರಾಯರು ಹಲವು ವರ್ಷಗಳ ಕಾಲ ಅಡ್ಮಿಷನ್ ಇನ್ಚಾರ್ಜ್. ಹಾಗೂ ಅಡ್ಮಿಷನ್ ಯಾರು ಮುತ್ತಿದ್ರೆ ಬಹು ಅಂತ ಹೇಳುವವರು, ಅವರಿಗೆ ಒಂದು ಚೂರು ಆಚೆ ಈಚೆ ಮಾಡೋದಕ್ಕೆ ಬಿಡುವಂಥವರಲ್ಲ. ಯಾವುದೋ ಒಂದು ತುಂಬ ಹಂಬಲ್ ಆದಂಥ ಫ್ಯಾಮಿಲಿಯಿಂದ ಬಂದಂಥ ಹುಡುಗನಿಗೆ ಅಡ್ಮಿಷನ್ ಬೇಕು ಅಂತ ಹೇಳೋದಕ್ಕೆ ಬೇಕಾಗಿ GL ಆಚಾರ್ಯ ಅವರು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಹೋಗಿ, ಆಗಿನ ಕಾಲದಲ್ಲಿ ಇಂತಹ ಚಾರ್ಗಳಿರಲಿಲ್ಲ, ಸ್ಟೀಲ್ ಮಡಿಚುವಂಥ ಒಂದು ಕುರ್ಚಿ ಇದ್ದಂಥದ್ದು, ಅದರ ಎದುರಿನಲ್ಲಿ ಕೂತು
ರಾಮೋನ್ರೆ ಹೀಗೊಂದು ಆ ಹುಡುಗನಿಗೊಂದು ಸೀಟ್ ಕೊಡೋದಕ್ಕಾಗುತ್ತದ ಅಂತ ನೋಡಬೇಕಾಗಿತ್ತು, ಅದಕ್ಕೆ ಬಂದೆ. ಕಾಲೇಜಿಗೆ ಬಂದಂಥವ್ರು ಮಾತಾಡಿದಂಥ ಇದು ನಾನು ವಿಶೇಷವಾಗಿ ಯಾತಕ್ಕೆ ಹೇಳುತ್ತೇನೆ ಅಂತಂದರೆ, ಯಾರೋ ತಪ್ಪು ದಯವಿಟ್ಟು ತಿಳಿಯಬಾರ್ದು. ಯು ನೆವರ್ ನೋ ದ ವರ್ತ್ ಆಫ್ ವಾಟರ್ ಟಿಲ್ ದ ವೆಲ್ ಗೋಸ್ ಡ್ರೈ. ಬಾವಿಯಲ್ಲಿ ನೀರಿರುವಷ್ಟು ದಿವಸ ನೀರಿದ್ರೆ ಹೇಗೆ, ಎಷ್ಟು ಚೆನ್ನ ಅಂತ ನಮಗೆ ಗೊತ್ತಾಗೋದಿಲ್ಲ. ಈಗ ಇರುವಂಥ ಕಾಲೇಜುಗಳ ಸಂಸ್ಥೆಗಳ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಗಳನ್ನು ನೋಡಿ, ಏನಾದರೂ ಇದ್ದದಿದ್ದರೆ ಅವರಲ್ಲಿ ಬರ್ಲಿಕ್ಕೆ ಹೇಳು ಅಟೆಂಡರ್ ಹತ್ರ ಅಂತ ಹೇಳುವಂತಹ ಕಾಲ ಇದು. ಹಾಗೂ ನನಗೂ ಯೋಗ್ಯತೆ ಇದು ಎಲ್ಲೋ ಗೊತ್ತಿಲ್ಲ, ಅವರನ್ನು ಇಲ್ಲಿ ಬರ್ಲಿಕ್ಕೆ ಹೇಳು ಅಂತ ಹೇಳುವಂತಹ ಸಂದರ್ಭ ಇದ್ದದಿದ್ರೆ, ಇವರು ಅವರ ಎದುರಿನಲ್ಲಿ ಹೋಗಿ ನಿಜವಾಗಿ ಆದರೂ ಕೂಡ ಒಂದು ಮಾತಿನಿಂದ ಸೀಟು ಮಾಡಿಸಿಕೊಳ್ಳುವಂತಹ ಯೋಗ್ಯತೆ ಇದ್ದದ್ದು. ಅದೇ ರೀತಿಯ ಮಾದರಿ ರಾಮಭಟ್ರು ಕೂಡ ಅವರು ಕರೆಸ್ಪಾಂಡೆಂಟ್ ಆಗಿದ್ದದಿದ್ರು ಕೂಡ ಇಂಥವರಿಗೆ ಸೀಟು ಕೊಡಿ, ಇಂಥವರಿಗೆ ಕೆಲಸ ಕೊಡಿ ಅಂತ ಹೇಳುವಂಥವರಲ್ಲ. ಇಂಥ ಹುಡುಗ ಬಂದಿದ್ದಾನೆ, ಇಂಥ ಹುಡುಗಿ ಕೊಡ್ಲಿಕ್ಕಾಗುತ್ತದ ಅಂತ ನೋಡಿ ನನ್ನ ಹತ್ರ ಬಂದಿದ್ರು, ಅವ್ರನ್ನ ನಿಮ್ಮ ಹತ್ರ ಕಳಿಸಿಕೊಟ್ಟಿದ್ದೇನೆ ಅಂತ ಹೇಳುವಂತಹ ಆ ಥರದ ಧೋರಣೆ ಇರುವಂಥವರು. ಇದು ಒಂದಾಗದಿದ್ರೆ, ಎರಡನೇದ್ದು 2006 ಅಂತ ಕಾಣುತ್ತದೆ. ನಮ್ಮ ಕಾಲೇಜಲ್ಲಿ ಈಗಿನಷ್ಟೆಲ್ಲ ಸೆಮಿನಾರ್ಗಳಾಗ್ತಾ ಇರಲಿಲ್ಲ. ಮಲ್ಟಿಲಿಂಗ್ವಲ್ ಸೊಸೈಟಿ ಒಂದು ಲ್ಯಾಂಗ್ವೇಜಸ್ಸಿನ ಒಂದು ಸೆಮಿನಾರ್ ಮಾಡಿದ್ರು. ಅದಕ್ಕೆ AVN ಅವರು ನಮ್ಮ ಅಧ್ಯಕ್ಷರಾಗಿದ್ದರು, ಹಾಗೆ ಶ್ರೀಧರ್ ಮತ್ತು ನಾನು ಅದರ ಕನ್ವೀನರ್ ಆಗಿರುತ್ತಾ ನಮಗೆ ಫಂಡ್ ರೈಸಿಂಗ್ಗೆ ಹೋಗಬೇಕಾಗಿತ್ತು. ಮಂಗಳೂರಿಗೆ ಹೋಗೋಣ ಅಂತ ಹೇಳಿಕೊಂಡು ಕರ್ನಾಟಕ ಬ್ಯಾಂಕಿನ ಚೇರ್ಮನ್ ಅನ್ನು ಮೀಟ್ ಆಗೋಣ ಅಂತ ಹೋದಂಥದ್ದು. ಚೇರ್ಮನ್ ಹತ್ರ ಹೋಗುವವರೆಗೆ GL ಆಚಾರ್ಯ ಅವರ ಕಾರಿನಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಆಗಿ ಅವ್ರನ್ನ ಚೇರ್ಮನ್ ಅವರು ಬರೋದ್ರವರೆಗೆ ನಾವಲ್ಲಿ ಕೂತಿದ್ದೆವು. ಕೂತ ತಕ್ಷಣ ಅನಂತಕೃಷ್ಣರಾವ್ ಅವ್ರು ಬಂದರು, GL ಆಚಾರ್ಯ ಅಂತ ಹೇಳಿದರು. ಅವ್ರನ್ನ ಕೈ ಮುಗಿದು ಅವ್ರನ್ನ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ, ಇನ್ನು ನಾನು ಮಾತಾಡೋದಿಲ್ಲ, ನೀವು ಮಾತಾಡಿ ಅಂತಂದ್ರು. ನಿಜವಾಗಿ ಆದರೂ ಕೂಡ ಕರ್ನಾಟಕ ಬ್ಯಾಂಕಿನಲ್ಲಿ ಇವರ ಡೆಪಾಸಿಟ್ ಎಷ್ಟಿತ್ತು ಅಂತ ಅವರಿಗೆ ಗೊತ್ತಿಲ್ಲ. ಈ ಒಂದು 10,000ವೋ 5,000ವೋ ಫಂಡ್ ರೈಸಿಂಗ್ ನಿಜವಾಗಿ ಆದರೂ ಕೂಡ GL ಆಚಾರ್ಯರವರು ಅವರ ಕಾಲೇಜಿನ ಶಿಕ್ಷಕರೊಂದಿಗೆ ಬರಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಈ ಥರದ ಧಾರಾಳತನ ಅವರಲ್ಲಿ ಇದೆಯಲ್ಲ, ಅದು ಯಾಕಂತಂದ್ರೆ ಮಗುವಿನ ಮನಸ್ಸು ಅವರಿಗೆ ಇದ್ದದ್ರಿಂದ ಈ ಥರದಲ್ಲಿ ಐ ಬಿಲಾಂಗ್ ಟು ಎ ಡಿಫರೆಂಟ್ ಕ್ಲಾಸ್, ಐ ಬಿಲಾಂಗ್ ಟು ಎ ಡಿಫರೆಂಟ್ ಕ್ಯಾಟಗರಿ ಅಂತ ಖಂಡಿತವಾಗಿರಲಿಲ್ಲ. ವಿನಯದ ಬಗ್ಗೆ ಮಾತಾಡಿದೆ. ದಿಸ್ ಇಸ್ ಅ ಮದರ್ ಆಫ್ ಆಲ್ ದ ವರ್ಚ್ಯೂಸ್ ಅಂತ ವಿಶೇಷವಾಗಿ ಹೇಳಬೇಕಾದದ್ದಿಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ಹಲವು ವ್ಯಕ್ತಿಗಳಿಗೆ ಕಷ್ಟಪಟ್ಟದ್ದಿದ್ರೆ ಕಷ್ಟ ಮರೆಯೋದಿಲ್ಲ. ಕೆಲವರಿಗೆ ಏಣಿ ಹತ್ತಿದ ತಕ್ಷಣ ಕೊನೆಯ ರಂಗು ಮಾತ್ರ ನೆನಪಾಗುವುದು ಅಂತ ಆಗೋದಿದ್ರೆ, ನಡೆದು ಹೋದಂತಹ ಮೆಟ್ಟಲುಗಳನ್ನು ಮರೆಯದೇ ಇರೋದ್ರಿಂದಲೇ ಈ ಥರದ ಅಗಾಧತೆ ಇರೋದ್ರಿಂದ ಈ ಥರದ ಅವರಿಗೆ ಗ್ರೇಟ್ನೆಸ್ ಅದನ್ನು ಆ ಥರದ ಗ್ರೇಟ್ನೆಸ್ ಸಾಮಾನ್ಯ ವ್ಯಕ್ತಿಗಳಿಗೆ ಬರೋದಿಲ್ಲ ಅಂತ ನನಗೆ ಗೊತ್ತಿದೆ. ಇಂಥದ್ದಿದ್ದರಿಂದೇನೆ ಅವರು ಕೊನೆಯವರೆಗೂ ಕೂಡ ಈ ಥರದ ಧೋರಣೆಯನ್ನು ಇಟ್ಟುಕೊಂಡಿದ್ರು. ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾಗಿ ವಿವೇಕಾನಂದ ಕಾಲೇಜಿನಲ್ಲಿ 74ರಿಂದ 79ರವರೆಗೆ ಸದಸ್ಯರಾಗಿದ್ದಂಥವರು 84ರಿಂದ 2004ರವರೆಗೆ ನಿಮ್ಗೆ ಗೊತ್ತಿದೆ, ಹಲವು ವರ್ಷಗಳ ಕಾಲ ವಿವೇಕಾನಂದ ಕಾಲೇಜ್ ಹಾಗೂ ಪುತ್ತೂರು ಎಜುಕೇಷನ್ ಸೊಸೈಟಿ ಅಂತ ಹೇಳೋದಕ್ಕೆ ಅದು ವ್ಯತ್ಯಾಸ ಇರಲಿಲ್ಲ. ತುಂಬಾ ವರ್ಷ ಅದೊಂದೇ ಕಾಲೇಜ್ ಅಂತ ಆಗಿದ್ದರಿಂದ ಇದರ ಪ್ರೆಸಿಡೆಂಟೇ ಅದರ ಪ್ರೆಸಿಡೆಂಟ್, ಅದರ ಪ್ರೆಸಿಡೆಂಟೇ ಇದರ ಪ್ರೆಸಿಡೆಂಟ್. ಹಾಗೂ ಪುತ್ತೂರು ಎಜುಕೇಷನ್ ಸೊಸೈಟಿ ಯಾರಿಂದ ಆರಂಭ ಆಯಿತು ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಮಳವಳ್ಳಿ ಶಿವರಾಯರು ಅವರು ನಿಜವಾಗಿ ಆದರೂ ಕೂಡ ಅವರ ಪ್ರೇರಣೆಯಿಂದ ಬಹದ್ದೂರ್ ರಘುನಾಥ್ ಎಂ ರಾವ್ ಅವರು ಅದರ ಪ್ರಥಮ ಅಧ್ಯಕ್ಷರಾಗಿದ್ದರು. ಆಮೇಲೆ ಬೈಲೂರು ಪ್ರಭಾಕರ್ ರಾವ್ ಅವರು, ರಾಮಮೋಹನ್ ರಾವ್ ಅವರೆಲ್ಲ ಇದ್ದದಿದ್ರೆ, GL ಆಚಾರ್ಯರು ಬರೋದಕ್ಕಿಂತ ಮುಂಚೆ ಇಲ್ಲಿ ಹಲವು ಹಿರಿಯರು ಗೊತ್ತಿದೆ, ಇಲ್ಲೆಲ್ಲ ಇದ್ದಾರೆ. ಈ ಕಾಲೇಜ್ ಆರಂಭ ಆದಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಒಂದು ತಂಡ, ಮೈಸೂರಿಗೆ ಒಂದು ತಂಡ, ಮದ್ರಾಸಿಗೆ ಒಂದು ತಂಡ, ಮುಂಬೈಗೆ ಒಂದು ತಂಡ ಹೋಗಿ 10,000, 20,000, 30,000 ಇತ್ಯಾದಿ ಎಲ್ಲ ತಕ್ಕೊಂಡು ಬಂದದಿದ್ರೆ ಒಂದೊಂದೇ ಬಿಲ್ಡಿಂಗ್ ಅನ್ನು ಕಟ್ಟುವಂಥ ಸಂದರ್ಭ. ಆ ಸಂದರ್ಭದಲ್ಲಿ 84ಕ್ಕೂ ಕೂಡ ಆರ್ಥಿಕವಾಗಿ ಬಹಳ ಸುದೃಢವಾಗಿತ್ತು ಅಂತ ಹೇಳೋದಕ್ಕಾಗೋದಿಲ್ಲ. ವಿವೇಕಾನಂದ ವಿದ್ಯಾರ್ಥಿ ಸಂಘ ಆಗಲಿ, ವಿವೇಕಾನಂದ ಕಾಲೇಜ್ ಆಗಲಿ. GL ಆಚಾರ್ಯ ಅವರು ಅದರ ಬಗ್ಗೆ ನಾನಿಲ್ಲಿ ಹೇಳೋದಕ್ಕೆ ಸಮರ್ಥನೂ ಅಲ್ಲ. GL ಆಚಾರ್ಯ ಅವರು ಇದ್ದಾರೆ ಅಂತ ಹೇಳೋದ್ರಿಂದಲೇ ವಿವೇಕಾನಂದ ಕಾಲೇಜಿಗೆ ಬಂದಿರುವಂತಹ ದೃಢತೆ ಏನು ಅಂತ ಇಲ್ಲಿ ಇರುವಂಥವ್ರಿಗೆ ಕೆಲವರಿಗೆ ಗೊತ್ತಿದೆ. GL ಆಚಾರ್ಯ ಅದಕ್ಕೆ ಬೇಕಾಗಿಯೇ ಪೇಜಾವರ ಸ್ವಾಮೀಜಿಯವರು ವಿಶೇಷ ತೀರ್ಥರು ರಾಮಕುಂಜದ ಸಂಸ್ಥೆಗಳಿಗೆ ನೀವು ಅಧ್ಯಕ್ಷರಾಗಬೇಕು ಅಂತ 30-35 ವರ್ಷಗಳ ಕಾಲ ಶ್ರೀಯುತ ನಾರಾಯಣ ಭಟ್ ಹೇಳ್ತಾ ಇದ್ರು. ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭ ಅಂತ ಆದ್ರಿಂದ
ಒಂದು ಈಗಾಗಲೇ ಅದರ ಬಗ್ಗೆ ಮಾತು ಬಂತು. ಬದ್ಧತೆ ಎಷ್ಟು ಅಂತಂದ್ರೆ ಮೀಟಿಂಗಿಗೆ ಬರೋದಕ್ಕೆ ನನಗೆ ಇವತ್ತು ಪುರುಸೊತ್ತಾಗುವುದಿಲ್ಲ ಅಂತ ಹೇಳುವಂತೆ ವ್ಯಕ್ತಿ ಅಲ್ಲ. ಎಲ್ಲಿದ್ದದಿದ್ರೂ ಕೂಡ ಆ ಹೊತ್ತಿಗೆ ಖಂಡಿತವಾಗಿ ಬರೋದು ಮಾತ್ರ ಅಲ್ಲದೇನೆ ಇನ್ನೊಂದಿದೆ, ಸ್ವಜ್ಞಾನಿ ನೋವಿರಲ್ಲ ಅಂತ ಒಂದು ಮಾತಿದೆ. ನೀತಿಜ್ಞ, ನಿಯತಿಜ್ಞ ಅವರೆಲ್ಲ ಇದ್ದಾರೆ, ಶಾಸ್ತ್ರಜ್ಞ ಅವರೆಲ್ಲ ಬೇಕಾದಷ್ಟು ಸಿಗ್ತಾರಂತೆ. ಈ ಲೋಕದಲ್ಲಿ ಸಿಗದೇ ಇರುವಂತವ್ರು ಯಾರು ಅಂತಂದ್ರೆ ಸ್ವ ಅಜ್ಞಾನ ಜ್ಞಾನಿನೋನಿರಲ್ಲ. ತನ್ನ ಅಜ್ಞಾನ ಅಜ್ಞಾನ ಅಂತ ಹೇಳಿದ್ದಕ್ಕೆ ಕ್ಷಮಿಸಿ, ತನ್ನ ಇತಿ ಮಿತಿಯನ್ನ ಅರಿತಿರುವಂತವರು ಬಹಳ ಕಡಿಮೆ ಅಂತ ಹೇಳಿಕೊಂಡು, ಇದನ್ನು ಪುನಃ ನಾನು ಯಾಕೆ ಹೇಳಬೇಕು ಅಂತಂದ್ರೆ, ಒಂದು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿ ಇರುವಂತವರು ಒಂದು ಇಂಟರ್ವ್ಯೂನಲ್ಲಿ ಕೂತಾಗ ಸಾಮಾನ್ಯವಾಗಿ ನಾಳೆ ಇಂಟರ್ವ್ಯೂ ಉಂಟು, ಪೊಲಿಟಿಕಲ್ ಸೈನ್ಸ್ನವರದ್ದಿದೆ, ಫಿಸಿಕ್ಸ್ನವರು ಇದ್ದದ್ದಿದೆ ಅಂತ, ಅಥವಾ ಇಕನಾಮಿಕ್ಸ್ನವರು, ಹಿಸ್ಟ್ರಿಯವರು ಅಂತ ಆದದಿದ್ರೆ ಕನಿಷ್ಠ ಪಕ್ಷ ಮುಂಚಿನ ದಿವಸವಾದರೂ ಏನಾದರೂ ಓದಿಕೊಂಡು, ಮ್ಯಾಗಝಿನ್ ಓದಿಕೊಂಡು ವೆನೆಜುವೆಲಾದ ಪ್ರೆಸಿಡೆಂಟ್ ಯಾರು ಅಂತ ಹೇಳಿಕೊಂಡು ಪ್ರೆಸಿಡೆಂಟ್ ಒಂದು ಕೇಳಬೇಕು. ಯಾಕಂತಂದ್ರೆ ಇವ್ರು ಹುಷಾರಾಗಬೇಕಲ್ಲ, ಅದಕ್ಕೆ ಬೇಕಾಗಿ ಕೇಳಬೇಕು. ಇವತ್ತಿಗೂ ಕೂಡ ಇಂಟರ್ನಲ್ಲಿ ಕೂತಂತವ್ರಿಗೆ ಅದಕ್ಕಿಂತ ಆಚಿನ ಉತ್ತರ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ ಅಂತ ಆದದಿದ್ರು ಕೂಡ ಅಲ್ಲಿ ಅಧಿಕಾರಸ್ಥರು ಅಂತ ಹೇಳೋದಕ್ಕೆ ಬೇಕಾಗಿ ಅವರಲ್ಲಿ ಸ್ಟ್ರಟ್ಟಿಂಗ್ ಅಂಡ್ ಫ್ರೆಟ್ಟಿಂಗ್ ಅವರ್ಸ್ ಅಪ್ ಆನ್ ದ ಸ್ಟೇಜ್ ಆಫ್ ಕೋರ್ಸ್ ಈಸ್ ಆಂಪಲ್. ಆದರೆ ಇವರು ಒಂದು ಪ್ರಶ್ನೆ ಕೇಳಿದಂಥವರಲ್ಲ, ಅಷ್ಟು ಸಾಲದಕ್ಕೆ ಕಂಗಾಲಾದಂತಹ ಕ್ಯಾಂಡಿಡೇಟ್ ಇದ್ದಾನೆ ಅಂತ ಆದದಿದ್ರೆ, ಇನ್ಫ್ಯಾಕ್ಟ್ ಅವರ ನಗುವಿನಲ್ಲಿರುವಂತಹ ಮ್ಯಾಜಿಕಲ್ ಕ್ವಾಲಿಟಿ ಐ ಕ್ಯಾನ್ ನೆವರ್ ಫರ್ಗೆಟ್. ಅವರಲ್ಲಿ ವಾಸ್ಟ್ ರೀಡಿಂಗ್, ನಾನು ನಿನ್ನೆಷ್ಟೇ ಶ್ರೀಯುತ ಬಲರಾಮಾಚಾರ್ಯ ಹತ್ರ ಕೇಳಿದೆ, ಗೊತ್ತಿದೆ ಅವರು ಎಷ್ಟು, ಅವ್ರ ಹತ್ರ ಕನಿಷ್ಠ ಪಕ್ಷ ದಿವಸಕ್ಕೆ 3-4 ನ್ಯೂಸ್ ಪೇಪರ್ಗಳಿತ್ತು. ನಾನು ಜ್ಞಾನಿನೋ ಅವರ ಬಗ್ಗೆ ಜ್ಞಾನ ಅದ ಬಗ್ಗೆ ಹೇಳಿದೆ. ಅವರು ನಿಜವಾಗಿ ಆದರೂ ಬೇಕಾದಷ್ಟು ಅವರಿಗೆ ಗುಣ ಇದ್ದದ್ದಿದ್ರೆ, ಗುಣ ಏನು ತಂತು ಅಂತಂದ್ರೆ ಅದಕ್ಕೆ ಭೂಷಣ ಏನು ಅಂತಂದ್ರೆ ಜ್ಞಾನ ಅಂತಂದ್ರೆ ಘನಪಾಠಿ ಏನು ಅವರಲ್ಲ. ಅವ್ರಿಗೆ ಎಂಥವ್ರು ಅಂತಂದ್ರೆ ಸಮಕಾಲೀನವಾದಂಥ ವಿಷಯದ ಬಗ್ಗೆ ಸಿಕ್ಕಿದಾಗ ಕೇಳೋದಿತ್ತು, ಈ ಸಲದ ತರಂಗ ಓದಿದ್ರೆ ನೀವು ಅಂತ ಹೇಳ್ಕೊಂಡು, ಈ ಸಲ ಪ್ರಜಾಮತರು ಅಲ್ಲಿ ಬರ್ತಾ ಇದ್ದಂಥ ಎಲ್ಲ ಆರ್ಟಿಕಲ್, ಆಮೇಲೆ ಪೇಪರ್ನಲ್ಲಿ ಬರ್ತಾ ಇದ್ದಂಥ ಸಂಪಾದಕೀಯ, ಇದರ ಬಗ್ಗೆ ತೊರಗೋಯಿ ನಿನ್ನೆ ಹೇಳ್ತಾ ಇದ್ರು, ಆರಂಭಿಕ ಮುಖಪುಟದಿಂದ ಹಿಡಿದು ಕಡೆಗೆ ಪಬ್ಲಿಷ್ ಬೈವರೆಗೆ ಓದುತ್ತಾ ಇದ್ದಂಥ ಅವರು ಎಲ್ಲ ವಿಷಯವೂ ಸಮಕಾಲೀನವಾದದ್ದು ಹಾಗೂ ತಮಗೆ ಬೇಕಾಗಿರುವಂತದ್ದೇನಿದೆ ಅದರ ಬಗ್ಗೆ ಚೈಲ್ಡ್ ಲೈಕ್ ಇಂಟ್ರೆಸ್ಟ್ ಅನ್ನ, ಒಂಥರ ಮಗುವಿನ ಹಾಗೆ ಎಲ್ಲವೂ ಬೇಕು ಅಂತ ಹೇಳುವಂತದ್ದನ್ನ ಓದುತ್ತಾ ಇದ್ದಂತ ಅವರು ಅದನ್ನೆಂದೂ ಕೂಡ ಅವರು ಪ್ರದರ್ಶನ ಮಾಡೋದಕ್ಕೆ ಹೋದಂತವರೇ ಅಲ್ಲ. ವಾಸ್ಟ್ ರೀಡಿಂಗ್ ಇತ್ತು, ಕೇಳಿದೆ, ಲೈಬ್ರರಿ ಇತ್ತ ಅಂತ ಅವ್ರು ಬಹುಶಃ ಬೇರೆ ಬೇರೆ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದದೇ ಇದ್ದದಿದ್ರು ಕೂಡ ಸಮಕಾಲೀನವಾದಂತಹ ಪುಸ್ತಕಗಳನ್ನು ಓದುತ್ತಾ ಇರೋದ್ರಿಂದ ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತೇವಲ್ಲ, ಆ ವಿನಯ ಅವರಿಗೆ ಬಂದಿತ್ತು. ವಿಶೇಷವಾಗಿ ವಿವೇಕಾನಂದ ಕಾಲೇಜಿನ ಬಗ್ಗೆ ಹೇಳಬೇಕು ಅಂತ ಆದದಿದ್ರೆ, ಇನ್ನು ವೇದವ್ಯಾಸ ಅವರು ಹೇಳ್ತಾ ಇದ್ರು, ಒಂದು NSS ಕ್ಯಾಂಪ್ ಆಗುತ್ತದೆ ಅಂತ ಆದದಿದ್ರೆ, ಎಲ್ಲೇ NSS ಕ್ಯಾಂಪ್ಗೆ ಬರೋದು ಅಂತಂದ್ರೆ ಎಷ್ಟು ಜನ ಇದ್ದಾರೆ? 40. 80 ಸ್ವೀಟನ್ನು ಹಿಡ್ಕೊಂಡು ಹೋದ್ರು. 80 ಸ್ವೀಟನ್ನು ಹೋಗಿ ಅಲ್ಲಿ ಮಕ್ಕಳಿಗೆ ಕೊಟ್ಟದ್ದಲ್ಲದೆ ಅವರಿಗೆ ಇದಕ್ಕೆಲ್ಲ ನಾನು ಬರೋದಾ ಅಂತ ಅವರಿಗೆ ಇಲ್ವೇ ಇಲ್ಲ. ಅವರ ವ್ಯಾಪ್ತಿ ಇದೆಯಲ್ಲ, ಯಾವ ತಪ್ಪು ತಿಳಿಯಬಾರದು. ಇವತ್ತಿನ ಹೊತ್ತಿಗೆ ಅಕಸ್ಮಾತ್ ಆಗಿ ಜೀಲಾಚಾರ್ಯ ಅವರೇ ಇದ್ದು ಅವರ ಶತಾಬ್ದಿ ಆಗುತ್ತಾ ಇತ್ತು ಅಂತ ಆಗುತ್ತಿದ್ರೆ ಅರ್ಧ ಪುತ್ತೂರು ಇವತ್ತಿಗೆ ಇಲ್ಲಿ ಒಟ್ಟಾಗುತ್ತಾ ಇತ್ತು. ಯಾಕಂತಂದ್ರೆ ಅವರಿದ್ದು ಉಪಕೃತರು, ಅವರು ನೇರವಾಗಿ ಸಂಪರ್ಕಕ್ಕೆ ಬಂದಂತವರು ಅಷ್ಟು ಜನ ಇದ್ರು. ಸಂಸ್ಮರಣೆ ಒಂದು, ಸ್ಮೃತಿ ವಿಸ್ಮೃತಿಯ ಮಧ್ಯದಲ್ಲಿ ತೊಳೆದಾಡ್ತವಂತ ಜನ ನಾವೆಲ್ಲ ಇದ್ದೇವಲ್ಲ, ಮರೆಯೋದು ಬಹಳ ಸುಲಭ ಅಂತ ಆದದಿದ್ರು. ಅವರಿಂದ ಉಪಕೃತರು ಒಂದಿಷ್ಟು ಜನ ಅಂತ ಆದದಿದ್ರೆ, ಅವರೊಂದಿಗೆ ಅವರ ಬದುಕಿನೊಂದಿಗೆ ಜೋಡಿಸಿಕೊಂಡಂತ ಹಲವು ಜನ ಇಲ್ಲಿರುವಾಗ ಯಾತಕ್ಕೆ ಇಷ್ಟು ವಿನಯಶೀಲತೆ, ಯಾತಕ್ಕೆ ಇಷ್ಟೆಲ್ಲ ನಿಜವಾಗಿ ಆಗುವ ಅಧಿಕಾರಗಳನ್ನು ಹೊಂದಿದ್ದದಿದ್ರು ಕೂಡ ವಿವೇಕಾನಂದ ಕಾಲೇಜಿಗೆ ಹಾಗೂ ರಾಮಕುಂಜ ವಿಶೇಷವಾಗಿ ವಿಶೇಷತೆ ಇತ್ತು, ನೀವು ಬರಬೇಕು ಅಂತ ಹೇಳಿದ್ದು ಯಾಕೆ ಅಂತ ನಮ್ಗೆ ಗೊತ್ತಿದೆ. ಅವರ ಸಹೋದರ ಹರಿದಾಸ್ ಆಚಾರ್ ಅವರು ಮಂಗಳೂರಿನಲ್ಲಿರುವಾಗ ಶಾರದಾ ಹಾಗೂ ದ್ರಾವಿಡ ಬ್ರಾಹ್ಮಣ ಸಂಘದ ಎಲ್ಲ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗುತ್ತಾ ಇದ್ರು, ಅಷ್ಟು ಸಕ್ರಿಯರಾಗಿ ಇಲ್ಲದೆ ಹೋಗಿರಬಹುದು. ಇವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪುತ್ತೂರಿಗೆ ವಿಶೇಷವಾಗಿ ಸೀಮಿತ ಅಲ್ಲ, ಅಲ್ಲಿ ಕಟ್ಟಿಕೊಂಡದ್ರಿಂದ ಹಾಗೂ ರಾಮಕುಂಜಕ್ಕೆ ಪುನಃ ಆ ಕಾಲದಲ್ಲಿ ಅವರ ವಾಹನದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗುವಂತಹ ಒಂದು ಶಿಸ್ತು ಬದ್ಧತೆ ಇದನ್ನೆಲ್ಲ ತೊಡಗಿಸಿ ಮಾಡಿಕೊಂಡವರು ಅವರನ್ನ ಬನ್ನಿ ನಮ್ಮ ವಿದ್ಯಾಸಂಸ್ಥೆಗಂತ
ಕರೆಯುವಂಥ ಉದ್ದೇಶ ಏನಾಗಿತ್ತು ಅಂತ ನಾನು ವಿಶೇಷವಾಗಿ ಹೇಳಬೇಕಾಗುತ್ತಿಲ್ಲ. ಶ್ರೀಯುತ ಜೇಲಾಚಾರ್ಯ ಅವರು ಇದ್ದರು, ಇತ್ತೀಚಿಗಿನವರೆಗೂ ಕೂಡ ಅವರು ಇದ್ದಾಗಲೂ ಕೂಡ ಹಲವು ಪ್ಯಾಂಪ್ಲೆಟ್ಗಳು ಕೈಗೆ ಬರುತ್ತಾ ಇತ್ತು. ಗೌರವಾಧ್ಯಕ್ಷರು ಜೇಲಾಚಾರ್ಯ ಯಾಕೆ ಅಂತ ಎಲ್ರಿಗೂ ಗೊತ್ತೇ ಇದೆ, ಸೋಲಿಕ್ಕೆ ಬಿಡೋದಿಲ್ಲ ಅಂತ ಗೊತ್ತಿದೆ, ಎಲ್ರಿಗೂ ಕೂಡ ಗೊತ್ತಿರೋದ್ರಿಂದಲೇ ಅವರನ್ನ ಶ್ರೀಯುತ ರಾಮಭಟ್ ಅವರು ಹೇಳಿದ್ದಿದೆ, ಆಪ್ತವಾಗಿ ಹೇಳಿ. ಯಾಕಂತಂದ್ರೆ ನಾನು ಯಾವ ಇಲ್ಲೊಂದು ಅತ್ಯಂತ ಇಂಟಿಮೇಟ್ ಆದಂತಹ ಸಭೆ ಇದು ಅಂತ ಹೇಳಿಕೊಂಡು ನಾನೊಂದು ವಿಷಯ ಹೇಳ್ತೇನೆ, ಯಾರು ಇದಕ್ಕಿಂತ ಹೊರಗೆ ತಗೊಂಡು ಹೋಗಬಾರ್ದು. ಏನು ಅಂತಂದ್ರೆ, ಒಂದು ಸಲ ನಮ್ಮ ಕಾಲೇಜಿನ ವೇದಿಕೆಯಲ್ಲಿ ಶ್ರೀಯುತ ರಾಮಭಟ್ರು ಇದ್ರು, ಒಬ್ರು ಗೆಸ್ಟ್ ಬಂದಿದ್ರು, ಇದೇ ಊರಿನವರು. ಗೆಸ್ಟ್ ಬಂದು ಮಾತಾಡ್ತಾ ಒಂದು ಸಲ ರಾಮಭಟ್ ಅವರಿಗೆ ಒಂದು 10,000 ಅರ್ಜೆಂಟಾಗಿ ಬೇಕಾಗಿತ್ತು, ನನ್ನ ಹತ್ರ ಬಂದಿದ್ರು ಅಂತ ಶ್ರೀಯುತ ರಾಮಭಟ್ರನ್ನ ವೇದಿಕೆ ಮೇಲೆ ಇಟ್ಟುಕೊಂಡು ಆಡಿದಂಥ ಮಾತಿದೆ. ನಾವೆಲ್ಲ ಕ್ರುದ್ಧರಾಗಿ ಹೋಗಿದ್ದೇವೆ ಕೆಳ ಕೂತವ್ರು, ಯಾಕಂದ್ರೆ ಇಂಥ ಮಾತನ್ನ ಅಲ್ಲಿ ಯಾತಕ್ಕಾಡಿದ್ರು ಅಂತ. ಒಂದು ದಿವಸವಾದರೂ ಶ್ರೀಯುತ ಜೇಲಾಚಾರ್ಯರಿಂದ ನಾನು ಇವರಿಗೆ ಇಂಥ ಕೊಟ್ಟಿದ್ದೇನೆ, ಇಷ್ಟು ಕೊಟ್ಟಿದ್ದೇನೆ ಅಂತ ಒಂದು ಮಾತು ಬಂದಂತೆ, ಕೊಟ್ಟದ್ದನ್ನು ಮರೆಯಬೇಕಂತೆ. ಆ ಥರದ ದಿವ್ಯ ಗುಣ ಅವರಿಗೆ ಇದ್ದದ್ರಿಂದಲೇ ಅವರಲ್ಲೊಂದು ಆ ಥರದ ವಿನಯಶೀಲತೆ ಅದಕ್ಕೆ ಬೇಕು. ಅವರು ಬಗ್ಗಿ ನಡಿಬೇಕಾದ ಅವಶ್ಯಕತೆನೇ ಇರಲಿಲ್ಲ. ಆದರೆ ಒಂದು ಮಾತಿದೆ, ನಮಂತಿ ಫಲಿತಾ ವೃಕ್ಷ ನಮಂತಿ ಸುಜನಾ ಬುಧಾಹ. ಯಾರು ಬಗ್ಗುತ್ತಾರೆ ಈ ಲೋಕದಲ್ಲಿ ಅಂತಂದ್ರೆ, ಫಲಿತವಾದಂಥ ವೃಕ್ಷಗಳು, ತುಂಬಾ ಹಣ್ಣಿರುವಂಥ ವೃಕ್ಷ ಬಗ್ಗುತ್ತದಂತೆ. ಆಮೇಲೆ ಸುಜನರು ನಿಜವಾಗಿ ಬಗ್ಗುತ್ತಾರಂತೆ. ಶುಷ್ಕ ಕಾಷ್ಟಾನಿ ಮೂರ್ಖಾಶ್ಚ, ಇವರು ನಮಂತಿವೈ, ಇವರು ಬಗ್ಗೋದಿಲ್ಲ. ಅದನ್ನು ಬಗ್ಗಿಸಿದ್ರೆ ಪಟ್ಟ ಅಂತ ತುಂಡಾಗುತ್ತದೆ. ಶುಷ್ಕ ಕಾಷ್ಟ ಹಾಗೂ ಮೂರ್ಖ ಯಾರು ಬಗ್ಗುತ್ತಾರೆ? ಶ್ರೀಯುತ ಜೇಲಾಚಾರ್ಯ ಅವರು, ಅವರಿಗೆ ಎಷ್ಟು ಆಸಕ್ತಿ ಅಂತಂದ್ರೆ, ಪುನಃ ಇದನ್ನು ಇಂಟಿಮೇಟ್ ಆದಂಥ ಸರ್ಕಲ್ ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ಕಲೋಪಾಸನ ಆಗಿರ್ತದೆ. ಕಲೋಪಾಸನ ಆಗುವಾಗ ಅವ್ರು ಯಾವುದೇ ಕಾರ್ಯಕ್ರಮ, ಪುತ್ತೂರಿನಲ್ಲಿ ಎಣೆ ಹಕ್ಕಿಯಾಗೆ ಅವರು ಅವರ ಶ್ರೀಮತಿಯವರು ಬಂದು ಕೂತ್ಕೊಳ್ಳುವಂಥದ್ದು ಯಾವುದೇ ಕಾರ್ಯಕ್ರಮ ಸ್ವಲ್ಪ ಹೊತ್ತಾದ್ರೂ ಬಂದು ಕೂತ್ಕೊಳ್ಳೇಬೇಕು. ಅಲ್ಲಾಗ್ತಾ ಇದ್ದಂಥ ಸಂಗೀತ ಕಾರ್ಯಕ್ರಮಕ್ಕೆ ಎದುರು ಬಂದು ಕೂತರು. ನಾನು ಅಲ್ಲಿ ಬಳಿಯಲಿದ್ದೆ. ಇದು ಯಾರು ಮಾಡ್ತಾ ಇರೋದು? ಅವರೇ ಒಬ್ಬರೇ ಮಾಡ್ತಾ ಇರೋದಾ ಅಂತ ಕೇಳಿದ್ರು. ಯಾಕಂತಂದ್ರೆ ಅವ್ರಿಗೊಂದು ಖಂಡಿತ ಇಷ್ಟು ಜನ ಮೆಚ್ಚುಗೆಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಹೋದ್ರು. ಯಾಕಂತಂದ್ರೆ ಇಂಥದ್ದು ಮಾಡುವಂಥದ್ದನ್ನ ನಿಜವಾಗಿ ಮೆಚ್ಚಿಕೊಳ್ಳೋದಲ್ಲದೇನೆ ಮಾಡುವುದಕ್ಕೆ ಸಾಮರ್ಥ್ಯವುಳ್ಳಂತ ತಾನು ಕೂಡ ಎಷ್ಟೋ ಕಾರ್ಯಕ್ರಮವನ್ನು ಮಾಡಿದಂಥವ್ರು. ಅದಕ್ಕೆ ಈಗಾಗಲೇ ಹೇಳಿದ್ರು, ಎನಿಥಿಂಗ್ ದಟ್ ಹಿ ಬ್ರಿಂಗ್ಸ್ ಆಫ್ ಕೋರ್ಸ್ ಇಸ್ ಆಫ್ ಕ್ವಾಲಿಟಿ, ವೆದರ್ ಇಟ್ ಈಸ್ ಕುಕಿಂಗ್ ಆರ್ ವೆದರ್ ಇಟ್ ಈಸ್ ಜ್ಯುವೆಲ್ಲರಿ. ದಟ್ ವಾಸ್ ಹಿಸ್ signature of his personality. If you want to know what is the signature of his personality, namanti palita vraksha namanti sujana buddha, ಅದು ಆಗಿರೋದ್ರಿಂದ ಅವರು ಧನ ವಿನಿಯೋಗಕ್ಕೆ ಉಜ್ವಲವಾದಂಥ ಒಂದು ಉದಾಹರಣೆ. ಜನ ಸಂಪತ್ತಿಗೆ ಉಜ್ವಲವಾದಂಥ ಉದಾಹರಣೆ. ಶ್ರೀಮಂತ ಬದುಕಿಗೆ ಯು ಡೋಂಟ್ ನೀಡ್ ಟು ಬಿ ಬಾರ್ನ್ ರಿಚ್, ಯು ಡೋಂಟ್ ನೀಡ್ ಟು ಬಿ ಬಾರ್ನ್ ರಿಚ್, ಬಟ್ ವಿ ಕ್ಯಾನ್ ಆಲ್ ಡೈ ರಿಚ್ ಅಂತ ತೋರಿಸೋದಕ್ಕೆ ಬೇಕಾಗಿ ಅವರು ನಿಜವಾಗಿ ಉದಾಹರಣೆ. ಹಾಗೂ ಎಲ್ಲರಿಗೂ ಕೂಡ ಸಹಾಯ ಹಸ್ತ ನೀಡುತ್ತಾ ಇದ್ದಂಥ ಅವರು ಪಾಲಿಸಿದಂಥ ನೀತಿ ಏನು ಅಂತಂದ್ರೆ, ಬಿ ಎ ಹ್ಯಾಂಡ್ that reaches out and be a smile for those who have no reason to smile. ನಗೋದಕ್ಕೆ ಕಾರಣ ಇಲ್ಲದೆ ಇದ್ದಂಥವರಿಗೆ ನಗು ಬರುವ ಹಾಗೆ, ಸಂತೋಷ ಆಗುವ ಹಾಗೆ ನಾನು ಬದುಕಬೇಕು ಅಂತ ಅವರು ಕಂಡಿರೋದ್ರಿಲ್ಲದೆ ನನಗೆ ಇಷ್ಟು ಅಲ್ಲ ಹೇಳೋದಕ್ಕೆ ಹಲವು ಕಥೆ ಇದ್ದದ್ದಿದ್ರು ಕೂಡ ಋಣ ಸಂದಾಯ ನಾನು ಮಾಡುತ್ತಾ ಇದ್ದೇನೆ. ಯಾತಕ್ಕಂತಂದ್ರೆ 74-75ರಲ್ಲಿ MA ಮಾಡುತ್ತಾ ಇದ್ದ ಸಂದರ್ಭದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಅಲ್ಲಿ ಬಂಧಿತನಾಗಿ ಮತ್ತೆ MA ಹೇಗೋ ಮುಗಿಸಿಕೊಂಡು ಇಲ್ಲಿ ಬಂದು VS ಆಚಾರ್ಯ ಹತ್ರ ಹೋಗಿ ಪುತ್ತೂರಿನಲ್ಲಿ ವಿವೇಕಾನಂದ ಕಾಲೇಜಿನಲ್ಲಿ ಒಂದು ವೇಕೆನ್ಸಿ ಇದೆ ಅಂತ ಹೇಳುವಾಗ VS ಆಚಾರ್ಯ ಹತ್ರ ಒಂದು ಶಿಫಾರಸು ಪತ್ರ ತಗೊಂಡು ದಿಸ್ ಈಸ್ ಅವರ್ ಬಾಯ್ ಅಂತ ಅವ್ರು ಬರೆದು ಕೊಟ್ಟದ್ದೇನಿದೆ, ಇಲ್ಲಿ ರಾಮಭಟ್ರಿಗೆ ಅಂತ ನಾನು ತರೋದಾಗಿತ್ತು. ಆದರೆ ರಾಮಭಟ್ರು ಆಗ ಇನ್ನೂ ಪೂರ್ತಿ ಬಿಡುಗಡೆ ಆಗಿರಲಿಲ್ಲ, ಅಂದ್ರೆ ಬಂದ್ರೆ ಹಿಡಿತಾರೆ ಅಂತ ಸ್ಥಿತಿ ಹೇಳಿದ್ರು. ಆಗ KP ಶೆಟ್ಟಿ ಅವರು ಅಧ್ಯಕ್ಷರಾಗಿದ್ರು, ಕರೆಸ್ಪಾಂಡೆಂಟ್ ಆಗಿದ್ರು. ಜೇಲಾಚಾರ್ಯರಿಗೂ ಗೊತ್ತಿದೆ, ಎಲ್ಲರಿಗೂ ಸರ್ವಸಮ್ಮತ, ಅವ್ರು ಯಾವ ವಿರೋಧವೂ ಇಲ್ಲದೆ ಇರುವಂತಹ ವ್ಯಕ್ತಿ ಅಂತಾಗಿರೋದ್ರಿಂದ ಅದು ಶುಕ್ರವಾರ ಅಂತ ನಾನು ಬೇರೆ ಹೇಳಬೇಕಾಗಿಲ್ಲ. ಯಾಕಂತಂದ್ರೆ ಟೌನ್ ಬ್ಯಾಂಕ್ ಹಾಲ್ನಲ್ಲಿ ರೋಟರಿ ಮೀಟಿಂಗ್ ಆಗುತ್ತಾ ಇತ್ತು ಆ ದಿವಸ. ಆಗ
ಅವರು ಇದ್ದಾರೆ ಅಂತ ನನಗೆ ಗೊತ್ತು. ಜಿ ಆಚಾರಲ್ಲಿ ಇದ್ದದಿದ್ರೆ ಜಿ ಎಲ್ ಆಚಾರಲ್ಲಿ ಇದ್ದಾರೆ ಅಂತ. ಈ ಪತ್ರ ಯಾರಿಗೆ ಕೊಡೋದು ಅಂತ ಗೊತ್ತಾಗದೆ ಇವರು ಮ್ಯಾನೇಜ್ಮೆಂಟ್ ಇಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಅವರಿಗೆ ಮೊದಲಿಗೆ ಅವರಿಗೆ ತೋರಿಸಿರೋದ್ರಿಂದ ಅವರು ಎಷ್ಟು ಪುನಃ ನಾನು ನೋಡಿಕೊಳ್ತೇನೆ ಅಂತ ಹೇಳುವಂಥವರಲ್ಲ. ಹೇಗಾಗುತ್ತೆ ನಾನು ನೋಡ್ತೇನೆ, ಈಗ KP ಶೆಟ್ಟಿ ಇದ್ದಾರೆ, ನೀವು ಇಂಟರ್ವ್ಯೂ ಬನ್ನಿ, ನನ್ನಿಂದ ಆದದ್ದು ನಾವು ಮಾಡ್ತೇವೆ. ಅದು ನನಗೇನು ನನ್ನ ಮಾತಿಗೆ ಎಷ್ಟು ಅಲ್ಲಿ ಆ ಥರದ ಏನು ಸ್ಟ್ರೇಟ್ ಫಾರ್ವರ್ಡ್ನೆಸ್, ಪ್ರಾಮಾಣಿಕತೆ ಯಾರಿಗಿದೆ, ಇಲ್ಲೆಲ್ಲ ನಾನು ಮಾಡಿಕೊಡ್ತೇನೆ ಅಂತ ಹೇಳುವಂಥ ಏಜೆಂಟ್ಗಳು ತುಂಬ ಜನ ಇದೆ. ಆದರೆ ಅವ್ರು ನನಗೆ ಗೊತ್ತಿಲ್ಲ, ನಾನು ಖಂಡಿತವಾಗಿಯೂ ಹೇಳ್ತೇನೆ, ಆದರೆ ಅದು ಹೇಗಾಗ್ತದೆ ಅಂತ ಗೊತ್ತಿಲ್ಲ ಅಂತ. ಮತ್ತೆ ಏನೋ ಕಾಲೇಜಿನ ದುರದೃಷ್ಟದಿಂದ ನಾನು ಕೆಲಸ ಸಿಕ್ಕಿದ್ದಲ್ಲಿ ನನ್ನ ಸುಧಾರಿತ ಕೆಲಸ ಸಿಕ್ಕಿತ್ತು. ಆಮೇಲೆ ಕೊನೆಗೆ ಅವರು ಕಾಲೇಜಿಗೆ ಬಂದಂಥದ್ದು ಕೂಡ ಶ್ರೀಯುತ ವೇದವ್ಯಾಸ ಇದ್ದಾರೆ ಅಂತ ಕಾಣ್ತದೆ. ಅವರು ನಿವೃತ್ತಿಯಾಗಿ ನಾನು ನಿಜವಾಗಿ ಪ್ರಾಂಶುಪಾಲರಾಗುವಂಥ ಸಂದರ್ಭದಲ್ಲಿ ಅವರು ಬಂದಿದ್ದರು. ಶ್ರೀಯುತ ರಾಮಭಟ್ ಮತ್ತೆ ಅವರು ಕಾಲೇಜಿಗೆ ಬರ್ತಾ ಇದ್ದಷ್ಟು ದಿವಸ ಅದಕ್ಕೊಂದು ಲಕ್ಷಣವೇ ಭೂಷಣವೇ ಬೇರೆ. ಸಂಸ್ಕೃತದಲ್ಲಿ ಒಂದು ವರ್ಣನೆ ಏನು ಅಂತಂದ್ರೆ, ನೀವು ರಾತ್ರಿ ಹೊತ್ತಿನಲ್ಲಿ ಆಗಸ ನೋಡಿದ್ರಿ ಇಂತಾದದ್ದಿದ್ರೆ ಅಲ್ಲಿರುವಂತಹ ಚಂದ್ರನ ಬಳಿಯಲ್ಲಿ ಇರುವಂತಹ ನಕ್ಷತ್ರದಿಂದ ಚಂದ್ರಕ್ಕೆ ಶೋಭೆ, ಚಂದ್ರನಿಂದ ನಕ್ಷತ್ರಕ್ಕೆ ಶೋಭೆ, ಚಂದ್ರ ಮತ್ತೆ ನಕ್ಷತ್ರ ಎರಡರಿಂದ ಆಗಸಕ್ಕೆ ಶೋಭೆ. ಅಲ್ಲಿರುವಂತಹ ಸರೋವರಕ್ಕೆ ಹೋದದ್ದಿದ್ರೆ ಕಮಲ ನೋಡಿದ್ರೆ ಆ ಕಮಲದಿಂದ ನೀರಿಗೆ ಶೋಭೆ, ನೀರಿನಿಂದ ಕಮಲಕ್ಕೆ ಶೋಭೆ, ಇದೆರಡಲ್ಲಿರೋದ್ರಿಂದ ಅಲ್ಲಿರುವಂತಹ ಸರೋವರಕ್ಕೆ ಶೋಭೆ. ಶ್ರೀಯುತ GL ಆಚಾರ್ಯ ಅವರು ಯಾವ ಸಂಘ ಸಂಸ್ಥೆಯಲ್ಲಿ ಇದ್ದರು ಅದರಿಂದ ಖಂಡಿತವಾಗಿಯೂ ಆ ಎಲ್ಲ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಶೋಭೆ ಬಂದಿದೆ ಅಂತ ಹೇಳೋದು ನನಗೆ ಬಲವಾಗಿ ಗೊತ್ತಿದೆ. ಹಾಗೂ ಈ ಹೊತ್ತಿನಲ್ಲಿ ಅಕಸ್ಮಾತ್ ಆಗಿ ಅವರು ಇದ್ದದ್ದಿದ್ರೆ, ನಾನು ಅತಿ ದೂರದಿಂದ ಬಂದಂತ ನನಗೆ ತೀರ್ಥರೂಪ ಸಮಾನರಾಗಿ ಮೊದಲು ಸಿಕ್ಕಿದಂಥವ್ರು GL ಆಚಾರ್ಯ. ಆಮೇಲೆ ಶ್ರೀಯುತ ರಾಮಭಟ್ರನ್ನು ಕೂಡ ಅದೇ ಥರದಲ್ಲಿ ನಾನು ಸ್ವೀಕರಿಸಿದ್ದೆ. ಒಳ್ಳೆ ದಿನಗಳಲ್ಲಿ ಹೋಗಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಬರುತ್ತಾ ಇದ್ದೆ. GL ಆಚಾರ್ಯ ಅವರನ್ನ ಕೊನೆಗೆ ನನ್ನ ಮನಸ್ಸಿರಲಿಲ್ಲ, ಅವರನ್ನ ಆ ಸ್ಥಿತಿಯಲ್ಲಿ ನೋಡೋದಕ್ಕೆ ಮನಸ್ಸಿರಲಿಲ್ಲ. ಆದರೂ ಕೊನೆಗೆ ಹೋದಂತಹ ಸಂದರ್ಭದಲ್ಲಿ, ಯಾಕಂತಂದ್ರೆ ಯುವರ್ ಇಮೇಜ್ ಆಫ್ GL ಆಚಾರ್ಯ ಆಫ್ ಕೋರ್ಸ್ ಇಸ್ ಎ ಟಾಲ್ ಪರ್ಸನಾಲಿಟಿ ವಾಕಿಂಗ್ ಅಂಡ್ ದೆನ್ ಆಫ್ ಕೋರ್ಸ್ ಸ್ಮೈಲಿಂಗ್ ಅಂಡ್ ಬೀಮಿಂಗ್ ಆಲ್ ಹಿಸ್ ಪ್ಲೆಸೆಂಟ್ನೆಸ್. ಆದರೂ ಹೋಗಿ ನೋಡಬೇಕು ಅಂತ ನೋಡಿದಾಗ ಅವರ ಶ್ರೀಮತಿಯವರು ಹೇಳಿದ್ರು, ಮಾಧವ ಭಟ್ರು ಬರ್ತೇವಂತ. ಮಾಧವ ಭಟ್ರೆ ಕುಳ್ಳಿ ಅಂತ ಹೇಳಿ ಬಲರಾಮಾಚಾರ್ಯ ಗೊತ್ತಿದೆ. ಕೊನೆಗೆ ಆಗುವಾಗ ಅವರು ಕೃಷ್ಣ ನೀ ಬೇಗನೆ ಬಾರು ಅಂತ ಹೇಳುವಂತ ಪದ್ಯವನ್ನ ಮತ್ತೆ 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 ಹೇಳ್ತಾ ಇದ್ರು. ಆ ವ್ಯಕ್ತಿ ಇದ್ದದ್ದಿದ್ರೆ ಪುನಃ ಅವರ ಕಾಲಿಗೆ ಹೋಗಿ ನಮಸ್ಕಾರ ಮಾಡಬೇಕಾದಂತ ಋಣ ನನಗಿದೆ. ನನಗೊಂದು ಬೇಸರ ಇದೆ, ಏನು ಅಂತಂದ್ರೆ ಶ್ರೀಯುತ GL ಆಚಾರ್ಯ ಪುತ್ತೂರನ್ನ ಒಂದು ರೀತಿಯಲ್ಲಿ ಕಟ್ಟಿ, ಅದರ ಬಗ್ಗೆ ಪುರಂದರ ಭಟ್ರು ಹೇಳಿದ್ರು, ಕಟ್ಟಿ ಬೆಳೆಸೋದರಲ್ಲಿ ಕೆಲವು ವ್ಯಕ್ತಿಗಳಲ್ಲಿ GL ಆಚಾರ್ಯರ ನಿಜವಾದಂಥ ಕೊಡುಗೆ ಅಪಾರವಾದಂಥ. ನನಗೇನೂ ಈ ಅಶ್ಮಿಯ ಬಗ್ಗೆ ವಿರೋಧ ಇಲ್ಲ ಅಂತ ಆದದ್ದಿದ್ದು ಕೂಡ ಅವರ ಕಾರ್ಯಕ್ರಮ ಇಲ್ಲಿ ಮಾಡೋದು ಅಲ್ಲವಾಗಿತ್ತು. ಎಲ್ಲಿ ಮಾಡಬೇಕಿತ್ತು ಅಂತಂದ್ರೆ ವಿವೇಕಾನಂದ ಕಾಲೇಜಿನ ದೊಡ್ಡ ಭವ್ಯವಾದಂಥ ಮಂಟಪದಲ್ಲಿ ಎಲ್ಲರೂ ಅವರ ಸ್ಮರಣೆ ಮಾಡಬೇಕಾಗಿತ್ತು. ಯಾತಕ್ಕಂತಂದ್ರೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಅಥವಾ ವಿವೇಕಾನಂದ ಕಾಲೇಜು ವಿದ್ಯಾವರ್ಧಕ ಇಲ್ಲಿ ತೆಂಕ್ಲದಲ್ಲಿ, ಬೇರೆ ಅಲ್ಲಿವರೆಗೆ ಹೋಗೋದು ಬೇಕಾಗಿರಲಿಲ್ಲ. ವಿವೇಕಾನಂದ ಕನ್ನಡ ಮೀಡಿಯಂ ಸ್ಕೂಲ್ ಇದೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ, ಇಲ್ಲೆಲ್ಲ ನಿಜವಾಗಿ ಬೇಕಾದಷ್ಟು ಅವಕಾಶ ಇದೆ. ಇಲ್ಲೊಂದು ಭವ್ಯವಾದಂಥ ರಂಗ ಮಂಟಪ ಮಾಡಿ ವಿದ್ಯಾವರ್ಧಕ ಸಂಘದವರು ಅದನ್ನ ನಿಜವಾಗಿ ಅದನ್ನು ನಡೆಸಬೇಕಾಗಿತ್ತು. ಆದರೆ ನಮಗೊಂದು ಭರವಸೆ ಏನು ಅಂತಂದ್ರೆ ಇವತ್ತು ಆರಂಭ ಮಾತ್ರ ಅಂತ. ಆಲ್ ಲಾಂಗ್ ಜರ್ನೀಸ್ ಬಿಗಿನ್ ವಿತ್ ಎ ಸ್ಮಾಲ್ ಸ್ಟೆಪ್. ಹೋಪ್ಫುಲಿ ದಿಸ್ ಇಸ್ ಓನ್ಲಿ ದ ಫಸ್ಟ್ ಸ್ಟೆಪ್. ಒಂದು ವರ್ಷಗಳ ಕಾಲ ಅತ್ಯಂತ ಅರ್ಥಪೂರ್ಣವಾಗಿ ಅವರನ್ನ ಸಂಸ್ಮರಣೆ ಮಾಡುತ್ತಾ ಪುನಃ ಹೇಳಿದ ಹಾಗೇನೆ ಅವರ ಆದರ್ಶಗಳೇನಿದ್ದಾವೆ ಅದನ್ನು ಪರಿಪಾಲಿಸುವಂಥ ರೀತಿಯಲ್ಲಿ ಅವರು ಕಟ್ಟಿದಂತಹ ಶೈಕ್ಷಣಿಕ ಹಾಗೂ ಬೆಳೆಸಿದಂತಹ, ಪೋಷಿಸಿದಂತಹ, ಪ್ರೋತ್ಸಾಹಿಸಿದಂತಹ ಶೈಕ್ಷಣಿಕ ಸಂಸ್ಥೆಯಲ್ಲಿ ಒಂದು ಕಾಲದಲ್ಲಿ ಉದ್ಯೋಗಿಯಾಗಿ ಅವರ ವಿಶ್ವಾಸ ಪ್ರೀತಿಗೆ ಪಾತ್ರನಾಗಿ ಎಲ್ಲರ ಪ್ರತಿನಿಧಿಯಾಗಿ ನನ್ನ ಆಶಯವನ್ನ ನಾನು ವ್ಯಕ್ತಪಡಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. GL ಆಚಾರ್ಯರ ಒಂದು ದಿವ್ಯ ಚಿಂತನಕ್ಕೆ ಮೊತ್ತ ಮೊದಲಾಗಿ ನನ್ನ ನಮನವನ್ನು ಸಲ್ಲಿಸ್ತಾ, GL ಆಚಾರ್ಯ ಮತ್ತು ರೋಟರಿ ಕ್ಲಬ್ ಪುತ್ತೂರು ಮಾತ್ರ ಆ ಸಂಬಂಧ ಏನಿತ್ತು, ಹೇಗಿತ್ತು ಎಂಬುದರ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. GL ಆಚಾರ್ಯರು
ಮತ್ತು ರೋಟರಿ ಕ್ಲಬ್. ರೋಟರಿಯ ಒಂದು ಅತ್ಯಂತ ಪ್ರಮುಖವಾದ ಧ್ಯೇಯ ಸರ್ವಿಸ್ ಎಬೌವ್ ಸೆಲ್ಫ್, ನಿಸ್ವಾರ್ಥವಾದ ಸೇವೆ. ರೋಟರಿ ಕ್ಲಬ್ ಪುತ್ತೂರಿನ ನಿಜವಾದ ಅರ್ಥವಾದಿ. ಇಷ್ಟು ಉತ್ತಮವಾದ ಸೇವೆಗಳನ್ನು ಸಲ್ಲಿಸುವಂತ ಒಂದು ಸಂಸ್ಥೆ ಬಹುಶಃ ಇಲ್ಲಿ ಇರಲಿಕ್ಕೆ. ಪುತ್ತೂರು ರೋಟರಿ ಕ್ಲಬ್ ಅಷ್ಟು ಕೆಲಸಗಳನ್ನು ಮಾಡಿದ ಪುತ್ತೂರಿಗೋಸ್ಕರ. ಅದರಲ್ಲಿ ಮೇಜರ್ ಅವರು ಜೀವಂತವಾಗಿ ಇರುವವರೆಗೆ ಅದರ ಮೇಜರ್ ಡೋನರ್ ರೋಟರಿ ಕ್ಲಬ್ಬಿನ ಮೇಜರ್ ಡೋನರ್ ನಮ್ಮ ಜಯಲಾಚಾರ್ಯ. ನಮ್ಮ ರೋಟರಿ ಕ್ಲಬ್ 26/3/1965 ಪ್ರಾರಂಭವಾಯಿತು. ಆ ದಿವಸ ಯಾವುದೋ ಕಾರಣಕ್ಕಾಗಿ ಜಯಲಾಚಾರ್ಯ ಬರಲಿಕ್ಕೆ ಆಗಲಿಲ್ಲ. ಹೀಗಾಗಿ ಅವರು ಕೊನೆಯವರೆಗೆ ಅವ್ರಿಗೆ ಬಹಳ ಬೇಸರ, ನಾನು ಚಾರ್ಟರ್ ಮೆಂಬರ್ ಅಥವಾ ಸ್ಥಾಪಕ ಸದಸ್ಯ ಆಗಲಿಲ್ಲ. ಅದು ಏನೋ ಕಾರಣಕ್ಕೆ ಅವರು ಚೆನ್ನೈ ಹಾಗಾದ್ರೆ ಮೆಡ್ರಾಸ್ ಅಲ್ಲಿ ಹೋಗಿದ್ರಿಂದ ಅವರಿಗೆ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ. ನನಗೆ ಜಯಲಾಚಾರ್ಯ ಗುರುತಾಯಿತು. ಆಗ 200 ಚಿನ್ನದ ಅಂಗಡಿ ಇತ್ತು ಪುತ್ತೂರಲ್ಲಿ, ಚೆಟ್ಟಿಯಾರ್ ಬಿಲ್ಡಿಂಗ್, ಯತಿರಾಜರು ಚೆಟ್ಟಿಯಾರ್. ಅವರು ಮತ್ತು ಜಯಲಾಚಾರ್ಯರು ಗುರುತಾಯಿತು, ಅವರಿಗೆ ಫ್ರೆಂಡ್ಸ್ ಇದ್ರು. ನನಗೆ ಚಿತ್ತರಾಜ ಶೆಟ್ಟಿಯಾರ ಗುರುತು ಬಹಳವಾಗಿತ್ತು. ಹಾಗೆ ಅಲ್ಲಿಂದ ನನಗೆ ಜಯಲಾಚಾರ್ಯ ಗುರುತುಗಳಾಯಿತು. ಈ ರೀತಿ ಸ್ಥಾಪಕ ಸದಸ್ಯರಾಗುವುದು ಅವರಿಗೆ ಸಾಧ್ಯವಾಗಲಿಲ್ಲ. ಅದಕ್ಕೋಸ್ಕರ ತುಂಬಾ ಬೇಸರವಾಯಿತು. ಕೊನೆಯವರೆಗೂ ಹೇಳ್ತಾರೆ, ನಾನು ಚಾರ್ಟರ್ ಮೆಂಬರ್ ಆಗಲಿಲ್ಲ. ಹಾಗಾದ್ರೆ ಆ ದಿವಸ ಬರಲಿಕ್ಕೆ ಆಗಲಿಲ್ಲ. ಅದನ್ನು ಬಿಟ್ಟರೆ ಅವ್ರು 100% ರೋಟರಿ ಮೀಟಿಂಗ್ ಬಹುಶಃ ಆಬ್ಸೆಂಟ್ ಅಂತ ಇರ್ಲಿಕ್ಕಿಲ್ಲ. ಆಗ ಬಹಳ ಸ್ಟ್ರಿಕ್ಟ್ ಇತ್ತು ನಮ್ಮ ರೋಟರಿ. 100 ಮೀಟಿಂಗ್ ಆಬ್ಸೆಂಟ್ ಅಂದ್ರೆ ಅವ್ರ ಮೆಂಬರ್ಶಿಪ್ ಹೋಗ್ತಿತ್ತು. ಆದ್ರೆ ಈಗ ಹಾಗಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿಲ್ಲ. ಅಂದ್ರೆ ಹಾಗೆ ಮಾಡಿದ್ರೆ ರೋಟರಿ ನಿಲ್ಲಿಕ್ಕಿಲ್ಲ. ಇಂಥ ರೋಟರಿ ಕ್ಲಬ್ನ ಈ ಸ್ಥಾಪಕ ಸದಸ್ಯರಾಗದ ರೊಟೇರಿಯನ್ ಮಲ್ಟಿಪಲ್ PHF. ಈ PHF ಅಂದ್ರೆ ಪೌಲ್ ಹ್ಯಾರಿಸ್ ಫೆಲೋ. ಈ ರೋಟರಿಯನ್ನು 1905 ಸ್ಥಾಪಿಸಿದ ಮಹಾನ್ ವ್ಯಕ್ತಿ ಪೌಲ್ ಹ್ಯಾರಿಸನ್. ಅವರ ಹೆಸರಲ್ಲಿ ಯಾರಾದ್ರೊಬ್ಬ $1,000 ಈಗಿನ ಬೆಲೆಯಲ್ಲಿ 82,000 ಕೊಟ್ಟರೆ ಅವರಿಗೆ ಒಂದು ಪಿನ್ ಮತ್ತು ಮೆಡೇಲಿಯನ್ ಬರ್ತಿದ್ದ PHF ಅಂತ ಉದಾಹರಣೆಗೆ. ಅಂಥದ್ದು ಹಲವು ಸಲ ಇವರು ಕೊಟ್ಟಿದ್ದಾರೆ. ಇದು ಮಲ್ಟಿಪಲ್ PHF. ಜಯಲಾಚಾರ್ಯ $1,000 ಹಲವು $1,000 ಕೊಟ್ಟಿದ್ದರಿಂದ ಎಸ್ ಬಿಕಮ್ ಮಲ್ಟಿಪಲ್ PHF. ಅವರು ಮಾತ್ರ ಅಲ್ಲ, ಅವರ ಫ್ಯಾಮಿಲಿಯನ್ನೇ PHF ಮಾಡಿದ್ದಾರೆ. ಬಲರಾಮರು ಅಲ್ಲ, ಅವರ ಲೀಲಾವತಿ ಮೇಡಮ್ ಅವರು ಸಹ PHF, ಬಲರಾಮರು ಮೇಡಮ್, ಆಮೇಲೆ ಎಲ್ಲರೂ ಅವರ ಕುಟುಂಬ ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಸಹ PHF ಮಾಡಿದ್ದಾರೆ. ಹಿ ಹ್ಯಾಸ್ ಬಿಕಮ್ ಎ ಮಲ್ಟಿಪಲ್ PHF. ಅದರ ಬಗ್ಗೆ ಅವರಿಗೆ ಅತ್ಯಂತ ಸಂತೋಷಿಸಿದರು. ಅವರು 1977-78 ಅಧ್ಯಕ್ಷರಾದರು. ಆಗ ನಾನು ಮತ್ತೆ ಅವರಿಗೆ ಹತ್ತಿರ. ಯಾಕೆಂದ್ರೆ ಆಗ ಅವರು ಸಂತ ಫಿಲೋಮಿನಾ ಹೈಸ್ಕೂಲಿಗೆ ಬಂದು ರೋಟರಿ ಕ್ಲಬ್ಬಿನ ಸಹ ಸಂಸ್ಥೆ, ಇನ್ನರ್ ವೀಲ್ ಅಲ್ಲ, ರೋಟ್ರಾಕ್ಟ್ ಅಲ್ಲ, ಇಂಟರಾಕ್ಟ್ ಅಂತ ಪ್ರಾರಂಭಿಸಿದರು. ಆಗ ಅವರು ಸುರೇಶ್ ಇಟ್ಟರು, ಇದನ್ನು ನೋಡಿಬಿಟ್ಟು ನೀವು ಬೇಕು. ಆಗ ಹೆಡ್ ಮಾಸ್ಟರ್ ಡೆನಿಸ್ ಅವರು ಸರಿಯಾದ. ಅದರಿಂದಾಗಿ ನಾನು ಮತ್ತು ಅವರಿಗೆ ಹತ್ತಿರ ರೋಟರಿಯ ಮೂಲಕ. ಆಗ ಅವರು ಅಧ್ಯಕ್ಷರಾದಾಗ ಕುಗ್ರಾಮವಾಗಿದ್ದ ಗುಡಿಪಾಡಿಯನ್ನು ದತ್ತು ತೆಕ್ಕೊಂಡು ರೋಟರಿ ಅದರ ಸರ್ವಾಂಗೀಣ ಉನ್ನತಿಗಾಗಿ ಅಹರ್ನಿಶಿ ದುಡಿದಿದ್ದಾರೆ. ಆ ಹಳ್ಳಿಯಾಗಿದ್ದಂತಹ ಗುಡಿಪಾಡಿ ಬಹಳ ಉತ್ತಮವಾದ ಸ್ಥಳ ಆಗುವಂತೆ ಬಸ್ ಸ್ಟಾಪ್ಗಳು, ಮಾರ್ಗಗಳು, ಕೆಲವು ಮನೆಗಳನ್ನು ರಿಪೇರಿ ಎಲ್ಲ ಮಾಡಿಸಿಕೊಟ್ಟು ಆ ಏರಿಯಾದ ಸಂಪೂರ್ಣ ಸರ್ವಾಂಗೀಣ ಸಂಪೂರ್ಣವಾದ ಅಭಿವೃದ್ಧಿಗೆ ಅವರು ಸಹಾಯ ಮಾಡಿದ್ದಾರೆ. ಅದೇ ವರ್ಷ ಅವರು ಒಂದು ಮೆಡಿಕಲ್ ಕ್ಯಾಂಪ್, ಮಕ್ಕಳಿಗೋಸ್ಕರ ಮೆಡಿಕಲ್ ಕ್ಯಾಂಪ್ ಅನ್ನು ಮಾಡಿದ್ದಾರೆ. ಅದನ್ನು 3,000 ಮಕ್ಕಳನ್ನು, ಆಗ ಆ ಕಾಲದ ನೆನಪಿಟ್ಟರು 3,000 ಮಕ್ಕಳು ಸುಲಭ ಅಲ್ಲ, ಅದನ್ನು ಅವ್ರು ಮೆಡಿಕಲ್ ಚೆಕಪ್ ಮಾಡಿ ಕೆಲವು ಟ್ರೀಟ್ಮೆಂಟ್ಗೋಸ್ಕರ ಮಂಗಳೂರವರಿಗೆ ಕಳಿಸಿದ್ದಾರೆ. ಇದು ಅವ್ರು ಮಾಡಿದ ಇನ್ನೊಂದು ಮಹಾಸೇವೆ. ಅಂಗನವಾಡಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಲ್ಲಿದ್ದಾಗ ಸ್ಟಾರ್ಟ್ ಆಗಿರೋ ಕೆಲವು ಅಂಗನವಾಡಿಗಳು ಹೆಲ್ಪ್ ಮಾಡಿರೋದು. ಆಮೇಲೆ ಆ ವರ್ಷ ಪೆರ್ಲ ಕೃಷ್ಣ ಭಟ್ರ ಸಹಕಾರದಿಂದ 6 ದಿನಗಳ ರಾಮಾಯಣದ ಪ್ರವಚನ ಮಾಡಿ ಅವರ ಧಾರ್ಮಿಕ ವಿಭಾಗದಲ್ಲಿ ಸಹ ತನ್ನ ಛಾಪನ್ನು ಮೂಡಿಸಿದ್ದಾರೆ. 1979 ಟೌನ್ ಹಾಲ್ ಪುತ್ತೂರಲ್ಲಿ ಆಗುವುದು ಅಂತ ಅದರ ಒಂದು ಕಮಿಟಿ ಮಾಡಿದ್ರು. ಕಮಿಟಿ ಅಧ್ಯಕ್ಷರ ಜಯಲಾಚಾರ್ಯ ಆಗಿದ್ರು. ಆಗ ರೋಟರಿ ಕ್ಲಬ್ಬಿನ 1,55,000 ರೂಪಾಯಿ ದಣಿ ಕೊಟ್ಟಿದ್ದಾರೆ. ಅದರಲ್ಲಿ ಮೇಜರ್ ಜಯಲಾಚಾರ್ಯ. ಪುತ್ತೂರಿನ ಸಾಮೆತರ್ಕ ಅಂತ ಉಂಟು. ಅಲ್ಲಿ 1979 ಮತ್ತು 80 ಒಂದು ವರ್ಷ 25 ಮನೆಗಳು ಮತ್ತು ವರ್ಷ 35 ಮನೆ ಕಟ್ಟಿ ಅರ್ಹರಿಗೆ ಕೊಟ್ಟು. ಈಗ ಸಹ ಜಾಗ ಸಾಮೆತರ್ಕ ಆಗಿಲ್ಲ. ಅಲ್ಲಿ ಜನರಿಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಆ ಜಾಗವನ್ನು ಸಾಮೆತರ್ಕ ಹೆಸರು ತೆಗೆಸಿ ರೋಟರಿಪುರ ಅಂತ ಮಾಡಿ ಅದರಲ್ಲಿ ಸಹ ಮೇಜರ್ ಡೋನರ್ ನಮ್ಮ ಜಯಲಾಚಾರ್ಯ. ಆಮೇಲೆ ಈಗ ಅರುಣ ಚಿತ್ರಮಂದಿರ ಉಂಟು. ಅರುಣ ಚಿತ್ರಮಂದಿರ ಎದುರು ಬ್ರಹ್ಮನಗರ ಅಂತ ಉಂಟು, ಅದು ದಲಿತರ ಕಾಲೋನಿ. ಅಲ್ಲಿ 30 ಮನೆಗಳು ಕಟ್ಟಿಕೊಟ್ಟಿದ್ದಾರೆ. ಅದು ನನಗೆ ಹೇಗೆ ಗೊತ್ತಂದ್ರೆ ನಾನು ಫಿಲೋಮಿನಾ ಹೈಸ್ಕೂಲ್ನ ಕೆಲವು ಹುಡುಗರನ್ನು ಕರ್ಕೊಂಡಿದ್ದು ವೈಟ್ ವಾಶಿಂಗ್ ಹೋಗಿದ್ದು ಒಟ್ಟಿಗೆ ನಮ್ಮ ಸೇರಿ. ಅದು 30 ಮನೆ ಅರ್ಹರಿಗೆ ಕೊಟ್ಟು ಅದರ ಬ್ರಹ್ಮನಗರ ಹೆಸರು ಕೊಡಿಸಿದ ಅವರಿಗೆ.
ಈ ಮಕ್ಕಳಿಗೆಲ್ಲ ಬಹಳ ಖುಷಿ ವೈಟ್ ವಾಶ್ ಮಾಡೋದು. ಯಾಕೆ ಕಾಫಿ ಎಲ್ಲ ಬರ್ತಾ ಉಂಟು ಹತ್ತಿರದ ಮಕ್ಕಳಿಗೆ, ಅರುಣ ಕೆಫೆದ ಕಾಫಿ ಅಲ್ಲಿ ಮಕ್ಕಳಿಗೆ ಭಾರಿ ಖುಷಿ. ಯಾವ ನಡೆಸಬಲ್ಲಿ ಕೊಟ್ಟ ಸಂದಿಗೆ ನಾವು ಬರುವ ಅಂತ 15 ದಿವಸ ನಾವು ಅಲ್ಲಿ ಮನೆಗಳಿಗೆಲ್ಲ ವೈಟ್ ವಾಶ್ ಮಾಡಿ ಸಹಕಾರ ಕೊಡ್ತೀವಿ. ಹಾಗೆ ಜೀವರಾಶಿ ಮತ್ತು ನನಗೆ ಹೇಳ್ತಿರೋದು. ಆದರೆ 1998 ಪುತ್ತೂರಿನ ಇತಿಹಾಸದಲ್ಲಿ ವಿಶೇಷವಾದ 29/3/1998 ಆಗ ಬ್ಲಡ್ ಬ್ಯಾಂಕ್ ಪುತ್ತೂರು ಪ್ರಾರಂಭ ಆಯಿತು. ಮಂಗಳೂರಿಂದ ಮೈಸೂರಿಗೆ ಯಾವ ಊರಲ್ಲಿ ಬ್ಲಡ್ ಬ್ಯಾಂಕ್ ಆಗಿ ಇರಲಿಲ್ಲ. 3ನೇ ಬ್ಲಡ್ ಬ್ಯಾಂಕ್ ಆದದ್ದೇ ಪುತ್ತೂರಲ್ಲಿ. ಬಹಳ ಕಷ್ಟಕಾಲ. ಆಗ ಒಂದು ಸಲ ಒಂದು ಮೀಟಿಂಗ್ ಆಯ್ತು ಜೀವಲಾಚಾರ್ಯ ಮನೆಯಲ್ಲಿ, ಬಲರಾಮಾಚಾರ್ಯ ಮನೆಯಲ್ಲೂ ಮೀಟಿಂಗ್ ಆಯ್ತು. ಅದೇ ಬಿಟ್ಟು ಮಾಡಿ ಆ ಮೀಟಿಂಗಲ್ಲಿ ನಾನಿದ್ದೆ, ಸತೀಶ್ ರಾವ್ ಇದ್ರು, ಭಾಸ್ಕರ್ ಇದ್ರು, ಆಮೇಲೆ ಗೋಪಿಕೃಷ್ಣ ಶೆಣೆಯವರಿದ್ರು, ಡಿ ವಿ ಸದಾನಂದ ಗೌಡ್ರಿದ್ರು, ಧನಂಜಯ ಕುಮಾರ್ ಇದ್ರು. ಆಗ MP ಫಂಡಿಂದ 2 ಲಕ್ಷ ರೂಪಾಯಿ ಕೊಡಬೇಕು ಅಂತ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ಬಲರಾಮ ಮುಖ್ಯವಾಗಿದ್ರು, ಜೀವಲಾಚಾರ್ಯ ಹೇಳಿದ್ರು. ಆಗ ಅವರು 2 ಲಕ್ಷದ ಆ ಕಾಲದಲ್ಲಿ 1998 ದೊಡ್ಡ ವಿಚಾರ. ಹೇಗೆ ಕೊಡುದು ಹೇಗೆ ಕೊಡುದು. ಹಾಗೆ DV ಅವರು ಮಾಡಿದಂತ ನೆನಪನ್ನು ಹೀಗೆ 2 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ತಾರೆ, ನಾನು ಲಾಕ್ಕೋಗಿ ಅಂತ ಕೇಳಿದ್ರು. ಸ್ಯಾಂಕ್ಷನ್ ಮಾಡ್ಬೇಕಾಯ್ತು ಅಂತ ಒಂದು ಆಗ ಜೀವಲಾಚಾರ್ಯ ಮುಖರು ಅವರೇ ಬಂದಿದ್ದಾರೆ, ಹಿರಿಯರು ಖಂಡಿತವಾಗಿ ನಾನು ಸ್ಯಾಂಕ್ಷನ್ ಮಾಡ್ತೇನೆ ಅಂತ ಮತ್ತೆ ಮಾಡಿದ್ರು. ಆ ವರ್ಷ ಈಗ ಐ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ಆದ ಆ ಜಾಗಿ ಅಲ್ಲಿ ಟ್ರಸ್ಟ್ ಹೌಸ್ ಆಯ್ತು. ನಮ್ದು ಈ ಎಲ್ಲಾ ಜಾಗಿಯನ್ನು ಜೀವಲಾಚಾರ್ಯ ಬಲರಾಮಾಚಾರ್ಯ ನಾವು ಇಂಗ್ಲಿಷಲ್ಲಿ ಥ್ರೋಯೇ ಪ್ರೈಸ್ ಅಂತ ಹೇಳ್ತೇವಲ್ಲ, ಆ ಅತ್ಯಂತ ಕಡಿಮೆ ಕ್ರಯಕ್ಕೆ ಬ್ಲಡ್ ಬ್ಯಾಂಕ್ ಅಂತ. ಅದೇ ಬ್ಲಡ್ ಬ್ಯಾಂಕಿನ 3ನೇ ಮಾಳಿಗೆಯಲ್ಲಿ ದೊಡ್ಡ ಒಂದು ಹಾಲ್ ಕಟ್ಟಿಕೊಟ್ಟು ಅದನ್ನು ಸಹ ರೋಟರಿ ಕ್ಲಬ್ಗೆ ದಾನ ಮಾಡಿದ್ರು. ಅವರಿಗೆ ರೋಟರಿ ಕಮಿಟ್ಮೆಂಟ್ ಎಷ್ಟಿರ್ತದೆ, ಆ ಹಾಲಿಗೆ ಏನು ಹೆಸರಿಡುದು ಅಂತ ಹೇಳಿ ನಾನು GL ರೋಟರಿ ಸಭಾಭವನ ಇರುವ ಅಂತ ಹೇಳಿದೆ. ಇಲ್ಲ ಹಾಗೆ ಆಗುದಿಲ್ಲ, ರೋಟರಿ GL ಸಭಾಭವನ ಬಳಕೆ, ರೋಟರಿ ಮೊದಲು ಬರ್ಬೇಕು, ಆಮೇಲೆ ನಾವು ಮುಖ್ಯ ಅಲ್ಲ. ರೋಟರಿ ಮುಖ್ಯ. ಆ ಹಾಲ್ ದೊಡ್ಡ ಹಾಲನ್ನು ಧರ್ಮಾರ್ಥವಾಗಿ ರೋಟರಿ ಬಿಟ್ಟುಗಳು. ಅಂದರೆ ಮಾಳಿಗೆ ಇಲ್ಲೂ ಸಣ್ಣ ಹಾಲ್ ಅದು ಸಹ ರೋಟರಿ ಬಿಟ್ಟುಗಳು. ಈಗ ಅಲ್ಲಿ ನಮ್ಮ ಬ್ಲಡ್ ಬ್ಯಾಂಕ್ 2016ರಲ್ಲಿ ಬ್ಲಡ್ ಬ್ಯಾಂಕ್ ಅಲ್ಲಿಗೆ ಸ್ಥಳಾಂತರ ಆಯಿತು. ಸ್ಟೇಟ್ ಆಫ್ ಆರ್ಟ್ ಮೆಷಿನ್ ಎಲ್ಲ ಈಗ ಉಂಟರಲ್ಲಿ ಬ್ಲಡ್ ಸ್ಪ್ಲಿಟ್ ಮಾಡಿ ಪ್ಲೇಟ್ಲೆಟ್, ಪ್ಲಾಸ್ಮಾ, ಹೋಲ್ ಸೆಲ್ಸ್ ಅಂತ ಮಾಡುವಂಥ ವಿಶೇಷವಾದ ಯಂತ್ರಗಳಲ್ಲಿ ಅಳವಡಿಸಾಗಿದೆ. ಸಾಧಾರಣ ಟಾಪ್ ಮೆಥಡ್ನಲ್ಲಿ ಬ್ಲಡ್ ಎಲ್ಲ ಅಲ್ಲಿ ಸ್ಪ್ಲಿಟ್ ಆಗ್ತಾ ಇರ್ತದೆ. ಆಗ ಸಹ ಜೀವಲಾಚಾರ್ಯರು ಅದಕ್ಕೆ ಮೇಜರ್ ಆದ ಹಣವನ್ನು ಕೊಟ್ಟಿದ್ದಾರೆ. ಅವರಿಗೆ ರೋಟರಿ ಅಂದರೆ ಎಷ್ಟೊಂದು ಕಮಿಟ್ಮೆಂಟ್ ಇದ್ದರೆ, ಎಷ್ಟೋ ಅವರು ಮಲಗಿದಲ್ಲಿದ್ದರು. ಒಮ್ಮೆ ನಾನು ನೋಡ್ಲಿಕ್ಕೆ ಹೋಗಿದ್ದೆ, ಅವ್ರಿಗೆ ಸಾಧಾರಣ ಯಾರು ಗುರುತಿಸಿದ್ದೆ, ನನ್ನ ನೋಡಿ ನನ್ನ ಹೆಸರು ಗೊತ್ತಿಲ್ಲ, ರೋಟರಿ ಅಂತ ಹೇಳಿ ಮೇಡಮ್ ಅವ್ರಿಗೆ ವೀರಾವತಿ ಮೇಡಮ್ ಬಹಳ ಆಶ್ಚರ್ಯ. ಸುರೇಶ್ ನೀವು ಆಗ್ಬೋದು, ಅವ್ರು ನೆನ್ಪಿಟ್ಟು ರೋಟರಿ ಒಂದು ನೆನಪಿಗೆ ಉಂಟು ಅವರಿಗೆ ಅಂತೇಳಿ. ಈ ಬ್ಲಡ್ ಬ್ಯಾಂಕ್ ಆಗ ಈಗ ಬ್ಲಡ್ ಬ್ಯಾಂಕ್ ಮೇಲೆ ಹೋಗಿದೆ, ಅದು ಸಹ ನೆನ್ಪಿಟ್ಟುಕೊಳ್ಳಿ. ಎಲ್ಲ ಜೀವಲಾಚಾರ್ಯ ಮತ್ತು ರೋಟರಿ ಆದಂಥ ಬಾಂಧವ್ಯಗಳು. ಒಂದು ರೋಟರಿ ನ್ಯೂಸ್ ಅಂತ ಒಂದು ಮಂತ್ಲಿ ಪೇಪರ್ ಓದ್ತದೆ, ಯಾರು ಅದನ್ನು ಓದೋರು ಬಹಳ ಕಡಿಮೆ. ಅದು ನಾನು ಓದ್ತೇನೆ, ಕಾರಣ ಜೀವಲಾಚಾರ್ಯ. ಪೇಪರ್ ಬಂದ ಕೂಡ ನನಗೆ ಫೋನ್ ಬರೋದು, ಸುರೇಶ್ ಇಂಥ ಪೇಜ್ ನೋಡಿ, ಇಂಥ ವಿಷಯ ಓದ್ಬೇಕು ನೀವು ಅಂತ. 2 ದಿವಸ ಬಿಟ್ಟು ಪುನಃ 17ನೇ ಪೇಜ್ ಇನ್ನೊಂದು ವಿಷಯ ನೋಡಿದ್ರೆ ಅದನ್ನು ನೀವು ಓದ್ಬೇಕು, ಬಹಳ ಒಳ್ಳೆಯದು. ಹಾಗೆ ನಾನು ಅವರಿಂದಾಗಿ ನಾನು ರೋಟರಿ ನ್ಯೂಸ್ ಸಂಪೂರ್ಣ ಓದಲಿಕ್ಕೆ ಕಲ್ತುಕೊಂಡಿದ್ದೆ. ಪ್ರತಿ ವಾರಕ್ಕೆ ಒಂದೊಂದು ವಿಷಯ, ಇಂಥ ಪೇಜಲ್ಲಿ ಇಂಥ ವಿಷಯ ಉಂಟು, ರೋಟಾ ರೆಕಾರ್ಡ್ ಆಗಿ ಪಬ್ಲಿಷ್ ಆಗಿದೆ. ನಾನು ಹಲವು ವರ್ಷ ನಾನು ಎಡಿಟರ್ ಆಗಿದೆ, ಅದನ್ನು ಹೇಳಿಕೊಂಡು ಫೋನ್ ಮಾಡಿ ಇಂಥದ್ದು ಸಣ್ಣ ಒಂದು ಮಿಸ್ಟೇಕ್ ಉಂಟು ನೋಡಿದ್ದೀರ ನೀವು, ಹೌದಾ ನಾನು ಸರಿ ಮಾಡ್ತೇನೆ. ಅಷ್ಟೊಂದು ರೋಟರಿ ಅಂದ್ರೆ ಅಷ್ಟೊಂದು ಅವರಿಗೆ ಅಮೂಲ್ಯ. ಆಮೇಲೆ ಇನ್ನೂ ನಾನು ಹೇಳಿದ್ರೆ ಅವರು ನಿಜವಾದಂಥ ಅಜಾತ ಶತ್ರು ಅಂತ ಹೆಸರು ಇಡಬೇಕಾದ್ರೆ ಅಜಾತ ಶತ್ರು, ನಾವು ಯುಧಿಷ್ಠಿರನಿಗೆ ಅಜಾತ ಶತ್ರು ಕರೀತೇವೆ. ಇವರು ಹಾಗೆ ಯಾರ ಹತ್ರ ಅವ್ರು ಗಟ್ಟಿಯಾಗಿ ಮಾತಿದ್ರೆ ನಾನು ಕೇಳಲೇ ಇಲ್ಲ. ಜಗಳ ಮಾಡೋದು ಬಿಡಿ, ಗಟ್ಟಿ ಮಾತು ಅವರು ಕೇಳಲೇ ಇಲ್ಲ. ಅವರು ಬಹಳ ಮೃದುವಾಗಿ ನಿಧಾನವಾಗಿ ಮಾತಾಡೋರು. ಯಾರ ಮನಸ್ಸನ್ನು ಅವರ ಸಹ ಮನೆಯಲ್ಲಿರಲಿ ಹೊರಗಿರಲಿ ಯಾರನ್ನು ನೋಯಿಸಿರಲಿಲ್ಲ. ಅವ್ರು ಎಷ್ಟೊಂದು ಪಾಪ್ಯುಲರ್ ಇದ್ರೆ ಅಲ್ಲಿ ಆ ಕೆಂಟೋನ್ಮೆಂಟ್ ರೋಡ್, ಕೋರ್ಟ್ ರೋಡ್ ಗಳಿದೆ, ಅಲ್ಲಿ ಚಿನ್ನದಾಗಿದೆ. ಕೆಲವರು ನನಗೆ ಗೊತ್ತೇವೆ. ಒಂದು ನಮ್ಮ MS ಶೆಣೆಯವರ ತಮ್ಮನ ಒಂದು ಅಂಗಡಿ ಉಂಟು, ಈಚೆ ರಮೇಶ್ ಭಟ್ರ ಅಂಗಡಿ ಉಂಟು, ವಾಸುದೇವ್ ಭಟ್ರ ಅಂಗಡಿ ಉಂಟು, ಕೆಳಗೆಲ್ಲ ಕೆಲವರ ಕೂಡ ರಾಮಣ್ಣ ಅಂತ ಬೈತಾ, ಇನ್ನೊಬ್ಬ ರಾಮಣ್ಣ ಅಂತ ಇನ್ನೊಬ್ಬ ಬೈತಾ, ಎಲ್ಲ ನನಗೆ ಗೊತ್ತೇವೆ. ಅವ್ರ ಥರಲ್ಲಿ ಅವ್ರು ಹೇಳಿದರೆ ಜೀವಲಾಚಾರ್ಯ ಬಗ್ಗೆ ಧನಾತ್ಮಕ ವಿಚಾರ ಹೇಳ್ತಾರೆ, ಆನ ಗ್ರೇಟ್ ಮಾಡಿದೆ ಅಷ್ಟೇ, ಬೇರೆ ಏನಿಲ್ಲ. ಜೀವಲಾಚಾರ್ಯ ಬಗ್ಗೆ ಅದೇ ತಮ್ಮಿಗೆ ಬಲರಾಮ್ ಇಟ್ಟುಕೊಂಡಿದ್ದಾರೆ. ಎಲ್ಲರೂ ಬಲರಾಮಣ್ಣ ಅಂತ ಹೇಳ್ತಾರೆ, ಬಲರಾಮ್ ಅಂತ ಅವರು ಯಾರು ಕರೆಯಲ್ಲ ಚಿನ್ನದ ಅಂಗಡಿ ಯಾರು ಸಹ. ಅದು ಅವರ ಒಂದು ಗ್ರೇಟ್ನೆಸ್. ಅವರು ಯಾರನ್ನು ನೋಯಿಸಿರ್ಲಿಕ್ಕಿಲ್ಲ, ಬಂಧು ಬಳಗ ಮಿತ್ರರೊಟ್ಟಿಗೆಲ್ಲ ಅತ್ಯಂತ ಉತ್ತಮವಾಗಿದ್ದವರು. ಕೊನೆಯ ಒಂದು ಮಾತನ್ನು ಹೇಳ್ತೇನೆ. ಮೊನ್ನೆ ಬಲರಾಮ್ ಅಂತ ಕೇಳಿದೆ, ನಿಮ್ಮ ಅನಿಸಿಕೆ ನಿಮ್ಮ ತಂದೆಯವರ ಬಗ್ಗೆ. ಜೀವಲಾಚಾರ್ಯ ಚಿನ್ನದ ಅಂಗಡಿಯನ್ನು ಪ್ರಾರಂಭಿಸಿದ್ರು.
ಬಲರಾಮಾಚಾರ್ಯರು ಅವರ ವಿದ್ಯಾಭ್ಯಾಸ ಆದ ನಂತರ 1974ರಲ್ಲಿ ಅಂಗಡಿಗೆ ಸೇರಿಕೊಂಡರು. 74ರಿಂದ 78 ತಂದೆಯೊಟ್ಟಿಗೆ ಕೆಲಸ ಮಾಡ್ತಾರೆ. 78 ಆಗೋದ್ರೆ 4 ವರ್ಷದ ಬಳಿಕ ಬಲರಾಮ್ ಇನ್ನು ನೀನು ಅಂಗಡಿಯನ್ನು ನೋಡಿಕೊಳ್ಬೇಕು, ನಾನು ಇದರಲ್ಲಿ ಮಧ್ಯ ಪ್ರವೇಶಿಸುವುದಿಲ್ಲ ಹಾಗೆ ಹೇಳಿದವರು ಆ ಮಾತನ್ನು ಕೊನೆಯವರೆಗೂ ಅವ್ರು ಹೇಳ್ತಾರೆ. ಬಲರಾಮ್ ಹೇಳಿದ್ರು ಕೊನೆಯವರೆಗೆ ಇಟ್ಟುಕೊಂಡಿದ್ದಾರೆ. ಯಾವಾಗಲೂ ಅವ್ರು ಮಧ್ಯ ಪ್ರವೇಶಿಸಿ ನನಗೆ ಯಾವುದೇ ದೂರದಲ್ಲಿ ನಿಂತುಕೊಂಡು ಬುದ್ಧಿವಾದ ಮಾತುಗಳು ಹೇಳ್ತಾರೆ ವಿನ ಯಾವುದೇ ಡಿಸಿಷನ್ ತಗೊಳ್ಳೋದು ನಿನಗೆ ಪೂರ್ಣ ಸ್ವಾತಂತ್ರ್ಯ ಉಂಟು, ನಾನು ಕೈ ಹಾಕುವುದಿಲ್ಲ, ನೀನೇ ಎಲ್ಲ ಅದರ ಉನ್ನತಿಗೆ ನೀನೇ ಕಾರಣ ಎಂದು ಹೇಳಿ ದೂರವಾಗಿ ನಿಂತುಕೊಂಡು ಮಗ ಮಾಡುವಂಥ ವ್ಯಾಪಾರದಲ್ಲಿ ಅದರ ಮುಂದುವರಿಸುವ ವ್ಯಾಪಾರದಲ್ಲಿ ಎಲ್ಲ ಸಂಪೂರ್ಣವಂತ ಸಹಕಾರ ಕೊಡ್ತಿದ್ದಾರೆ. ಅದೇ ತತ್ವವನ್ನು ನಾನು ಸಹ ಪಾಲಿಸ್ತಾ ಇದ್ದೇನೆ. ನನ್ನ ಮಕ್ಕಳಿಗೆ ಸ್ಪೇಸ್ ಕೊಟ್ಟಿದ್ದೇನೆ, ಅವರು ಮಾಡುವಂಥ ಎಲ್ಲ ಕೆಲಸಗಳನ್ನು ಸಹಕಾರ ಕೊಡ್ತೇನೆ, ಅವರಿಗೆ ಬುದ್ಧಿ ಹೇಳಲಿಕ್ಕೆ ಹೋಗುದಿಲ್ಲ ಅಂತ ಹೇಳ್ತಾರೆ. ಇಂಥ ಒಂದು ಗ್ರೇಟ್ ಮ್ಯಾನ್ ರೋಟ್ರಿ ಮತ್ತು GL ಆಚಾರ್ಯ ಅವರ ಮಧ್ಯೆ ಇದ್ದಂಥ ಬಾಂಧವ್ಯದ ಬಗ್ಗೆ ನನ್ನೆಲ್ಲ ನುಡಿ ನಮನಗಳನ್ನು ಸಲ್ಲಿಸ್ತೇನೆ. ಒಂದು ಕೊನೆಯ ಮಾತು ಹೇಳ್ತೇನೆ. ಭವಾನ್ಸ್ ಜರ್ನಲ್ ಅಂತ ಒಂದು ಪೇಪರ್ ಬರ್ತಾ ಇತ್ತು ಮೊದಲು, ಈಗ ಬರೋದಿಲ್ಲ. ನಾನು ಅದು ಪ್ರತಿ ತಿಂಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೆ. ಅದರಲ್ಲಿ ಫ್ರಂಟ್ ಪೇಜಲ್ಲಿ ಮೇಲೆ ಲೆಟ್ ನೋಬಲ್ ಥಾಟ್ ಕಮ್ಸ್ ಟು ಅಸ್ ಫ್ರಮ್ ಎವ್ರಿ ಟೈಮ್, ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಟೈಮ್. ಋಗ್ವೇದದೊಂದು ವಾಚ. ಅದನ್ನು ಇವರು GL ಆಚಾರ್ಯರು ಆ ಮಾತನ್ನು ನನ್ನ ಜೀವನದಲ್ಲಿ 100ಕ್ಕೆ 100 ಪಾಲಿಸಿದ್ದಾರೆ. ಅವರ ದಿವ್ಯಾತ್ಮಕ್ಕೆ ಮತ್ತೊಮ್ಮೆ ನಾನು ನನ್ನ ಮನಸಾರ ವಂದನೆ ಸಲ್ಲಿಸ್ತಾ ನನ್ನ ಮಾತು ನಿಲ್ಲಿಸಿ ಜೈ. ಗೋಷ್ಠಿಯೊಂದರಲ್ಲಿ ಮಾತನಾಡಿದಂತಹ ಡಾಕ್ಟರ್ ಮಾಧವ್ ಭಟ್ ಹಾಗೂ ಹಿರಿಯರಾದ ಸುರೇಶ್ ಶೆಟ್ಟಿ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಉಪಸ್ಥಿತರಿದ್ದ ರಾಜೀವ್ ಬಲರಾಮಾಚಾರ್ಯ ಇವರಿಗೂ ಕೂಡ ಕೃತಜ್ಞತೆಗಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.